ಕನ್ನಡ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಶು ಅಭಿವೃದ್ಧಿ ಯೋಜನೆ ಮಂಗಳೂರು ಗ್ರಾಮಾಂತರ, ಅದೇ ರೀತಿ ಅಂಗನವಾಡಿ ಕೇಂದ್ರ ಸೆಕೆಂಡ್ ಕೊಲ್ಯ. ಇವರ ನೇತೃತ್ವದಲ್ಲಿ ನಡೆಯುವಂತಹ ICDC ದಿನಾಚರಣೆ ಕಾರ್ಯಕ್ರಮ. ಇದಕ್ಕೆ ಬಂದಿರುವ ತಮಗೆಲ್ಲರಿಗೂ ಪ್ರಪ್ರಥಮವಾಗಿ ಈ ದಿನದ ಶುಭಾಶಯಗಳು. ಇಂದಿನ ಕಾರ್ಯಕ್ರಮಕ್ಕೆ ಗಣ್ಯರು ಆಗಮಿಸಿದ್ದಾರೆ. ಶ್ರೀ ಹರೀಶ್ CDP ಅವರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಅದೇ ರೀತಿ ಶ್ರೀಮತಿ ಶಂಕರಿ ಅವರು ಮೇಲ್ವಿಚಾರಕಿ, ಶ್ರೀಮತಿ ಕಲ್ಪನಾ ಅವರು ಮೇಲ್ವಿಚಾರಕಿ, ಶ್ರೀಮತಿ ಪ್ರಫುಲ್ಲ ವಾರ್ಡ್ ಮೆಂಬರ್, ಶ್ರೀ ಪುಂಡರಿಕಾಕ್ಷ ಬೆಳ್ಳೂರು ಅವರು, ಅದೇ ರೀತಿ ಶ್ರೀ ನಾರಾಯಣ ಕುಂಪಲ ಕಾರ್ಯದರ್ಶಿ, ಇವರೆಲ್ಲರೂ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಾರೆ. ನಿಮಗೆಲ್ಲರಿಗೂ ನಮ್ಮ ಮಹಾತ್ಮ ಗಾಂಧೀಜಿಯವರು, ಅದೇ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರ ಇಬ್ಬರ ಜನ್ಮದಿನದ ಶುಭಾಶಯವನ್ನು ಕೋರುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇದೀಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಯಾವುದೇ ಕಾರ್ಯಕ್ರಮಕ್ಕೂ ನಮಗೆ ದೇವರ ಆಶೀರ್ವಾದ ಬಹಳ ಅಗತ್ಯ. ಈಗ ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಶ್ರೀಮತಿ ಸುಲೋಚನೆ ಟೀಚರ್ ಮತ್ತು ಅವರ ತಂಡದವರು. ಪತಿತ ಪಾವನ ಸೀತಾರಾಮ್ ರಘುಪತಿ ರಾಘವ ರಾಜಾರಾಮ್ पतित पावन सीताराम ईश्वर अल्लाह तेरे नाम सबको सन्मति दे भगवान ईश्वर अल्लाह तेरे नाम सबको सन्मति दे भगवान रघुपति राघव राजा राम पतित पावन सीताराम राम राम जय राजा राम 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 जय सीताराम राम राम जय राजा राम 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 जय सीताराम रघुपति राघव राजा राम पतित पावन सीताराम. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಶು ಅಭಿವೃದ್ಧಿ ಯೋಜನೆ ಮಂಗಳೂರು ಗ್ರಾಮಾಂತರ, ಅದೇ ರೀತಿ ನಮ್ಮ ಕೊಲ್ಯ ಸೆಕೆಂಡ್ ಅಂಗನವಾಡಿ ಕೇಂದ್ರದಲ್ಲಿ ನಾವು ICDS ದಿನಾಚರಣೆ, ಅದೇ ರೀತಿ ಗಾಂಧಿ ಜಯಂತಿ ಆಚರಣೆ, ಅದೇ ರೀತಿ ಪೌಷ್ಟಿಕಾಹಾರ ಸಪ್ತಾಹ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ ನಮ್ಮ ಈ ಭಾಗದ ವಾರ್ಡ್ ಮೆಂಬರ್ ಆದ ಶ್ರೀಮತಿ ಪ್ರಫುಲ್ಲಾ ಮೇಡಮ್ ಇವರು. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಧನ್ಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ನಮ್ಮ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಶ್ರೀಯುತ ಹರೀಶ್ ಸರ್ ಇವರು. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಹೂ ಕೊಟ್ಟು ಸ್ವಾಗತವನ್ನು ಬಯಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಪುಂಡರಿಕಾಕ್ಷ ಬೆಳ್ಳೂರು ಇವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೆ ಇವತ್ತಿನ ಕಾರ್ಯಕ್ರಮದ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಅತಿಥಿಗಳು ನಾರಾಯಣ ಕುಂಪಲ ಇವರು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಈ ಮೊದಲು ಈ ವಲಯದಲ್ಲಿ ಮೇಲ್ವಿಚಾರಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಶ್ರೀಮತಿ ಕಲ್ಪನಾ ಇವರು ಕೂಡ ನಮ್ಮ ಮೇಲೆ ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಜೀವನ್ ಇವರು ನಮ್ಮ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿ ನಮಗೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬ್ಲಾಕ್ ಸೊಸೈಟಿ ಅಧ್ಯಕ್ಷರು ವೇದಿಕೆಗೆ ಬರಬೇಕು ಅಂತ ನಾನು ಅವರ ಹತ್ರ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಮಂಗಳೂರು ತಾಲೂಕು ಬ್ಲಾಕ್ ಸೊಸೈಟಿ ಅಧ್ಯಕ್ಷರು ಶ್ರೀಮತಿ ಹರಿಣಾಕ್ಷಿ ಮೇಡಮ್, ಅದೇ ರೀತಿ ನಮ್ಮ ಈ ವಾರ್ಡಿನ ಮೆಂಬರ್ ರೇಖಾ ಇವರು ಕೂಡ ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶಕ್ತಿ ಸಂಘದ ಸದಸ್ಯರು, ಮಕ್ಕಳ ಪೋಷಕರು, ಅದೇ ರೀತಿ ಮಹಿಳೆಯರು, ಮಹನೀಯರು, ಅದೇ ರೀತಿ ಬಂದಂಥ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಛಾಯಾಗ್ರಾಹಕರು ಹಾಸಿಫ್ ಹೊಸಕುರಲ್ ಇವರಿಗೂ ಕೂಡ ನಮ್ಮ ಇಲಾಖೆಯ ಪರವಾಗಿ ಇವತ್ತಿನ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಗದೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ.
मा सद्गमय तमसो मा ज्योतिर्गमय मृत्योर्मा अमृतंगमय ओम शांति 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 ओम शांति 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 ओम शांति शांति शांति। ಒಟ್ಟಿಗೆ ಮಾಡಿ ಒಳ್ಳೆ ಟೀಚರ್ ಎಲ್ಲ ಇಬ್ಬರು ಸರ್ ವಿಕಾಸ ಸಮಿತಿ ಅಧ್ಯಕ್ಷರು ಇವರಿಗೆ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾರೆ. ಇಂದು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ದಿನಾಚರಣೆ ಹಾಗೂ ಗಾಂಧಿ ಜಯಂತಿ ಪ್ರಯುಕ್ತ ಅಕ್ಟೋಬರ್ 2ರಂದು ನಮ್ಮ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಗೆ ಆರಂಭವಾಗಿದ್ದು ಗರ್ಭಿಣಿ ಬಾಣಂತಿಯರು ಕಿಶೋರಿಯರು ಹಾಗೂ 6 ವರ್ಷದೊಳಗಿನ ಮಕ್ಕಳ ಕಲ್ಯಾಣವೇ ಗುರಿಯಾಗಿದ್ದು ಈ ICDS ಯೋಜನೆಯಲ್ಲಿ ಪ್ರಮುಖವಾಗಿ ಎಲ್ಲ ಸೇವೆಗಳು ಪೂರಕ ಪೌಷ್ಟಿಕ ಆಹಾರ ಆಗಿರ್ಬೋದು, ಆರೋಗ್ಯ ಸೇವೆ ಆಗಿರ್ಬೋದು, ಶಾಲಾ ಪೂರ್ವ ಶಿಕ್ಷಣ ಆಗಿರ್ಬೋದು ಮತ್ತು ಇನ್ನಿತರ ಎಲ್ಲ ಸೇವೆಯನ್ನು ಕೂಡ ಒದಗಿಸಿದೆ. ಈಗಾಗಲೇ ಸೆಪ್ಟೆಂಬರ್ 2020 ಪೋಷಣ ಅಭಿಯಾನದಡಿ ನಾವು ಮಾಸಾಚರಣೆ ಕೂಡ ಹಮ್ಮಿಕೊಂಡಿದ್ದು, ಇದರಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಕೂಡ ಇಲಾಖೆಯನ್ನು ಹಮ್ಮಿಕೊಂಡಿದ್ದು, ಇದರಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಂಡಿದ್ದರು. ಪೂರಕ ಪೌಷ್ಟಿಕ ಆಹಾರ ಸಾಮಗ್ರಿಯಿಂದ ಹಿಡಿದು ಸಮುದಾಯ ಆಧಾರಿತ ಕಾರ್ಯಕ್ರಮಗಳಿಂದ ಹಿಡಿದು ಪ್ರತಿಯೊಂದರಲ್ಲಿ ಕೂಡ ಪ್ರತಿಯೊಬ್ಬರು ಕೂಡ ಪಾಲ್ಗೊಂಡಿರ್ತಾರೆ. ಹಾಗೂ ಇಂದಿನ ಈ ಗಾಂಧಿ ಜಯಂತಿಯ ಶುಭ ಸಂದರ್ಭದಲ್ಲಿ ಸಸಿ ನೆಡುವ ಕಾರ್ಯಕ್ರಮದೊಂದಿಗೆ ಇದು ಕೂಡ ಈ ಸಂಕಲ್ಪದೊಂದಿಗೆ ಈಗಾಗಲೇ ತೀವ್ರ ಅಪೌಷ್ಟಿಕೆಯಿಂದ ಬಳಲುತ್ತಿರುವ ಮಕ್ಕಳನ್ನು ಗುರುತಿಸಿಕೆ ಹಿಡಿದು ಪೌಷ್ಟಿಕ ಚಿಕಿತ್ಸೆ ಅಪೌಷ್ಟಿಕತೆಯನ್ನು ಹೋಗಲಾಡಿಸುವಂಥ ಹಾಗೂ ಪೌಷ್ಟಿಕ ಕೈತೋಟ ನಿರ್ಮಾಣ ಮಾಡುವಂಥ ಸಂಕಲ್ಪ ಕೂಡ ಮಾಸಾಚರಣೆ ಆಗಿದ್ದು ಈಗಾಗಲೇ ಅದು ಸಮರ್ಪ ಆಗಿರುತ್ತೆ. ಈ ಗಾಂಧಿ ಜಯಂತಿಯ ಶುಭ ಸಂದರ್ಭದಂದು ಎಲ್ರಿಗೂ ಶುಭ ಕೋರುತ್ತಾ ಹಾಗೂ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಶುಭಾಶಯನ್ನು ತಮಗೆಲ್ಲರಿಗೂ ಕೊಡುತ್ತಾ ನನಗೆ ಮಾತನಾಡಲು ಅವಕಾಶ ನೀಡಿದ ಎಲ್ರಿಗೂ ಧನ್ಯವಾದಗಳು. ನಮ್ಮನ್ನು ಕುರಿತು ಮಾತಾಡಿದಂಥ ಶ್ರೀ ಹರೀಶ್ CDPU ದಕ್ಷಿಣ ಕನ್ನಡ ಜಿಲ್ಲೆ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈಗ ನಮ್ಮ ಜೊತೆ ಇದ್ದಾರೆ ಶ್ರೀ ಹರಿಶ್ಚಂದ್ರ ಅಡ್ಕ ಬಾಲ ವಿಕಾಸ ಸಮಿತಿಯ ಅಧ್ಯಕ್ಷರು. ಇವರು ನಮ್ಮನ್ನು ಕುರಿತು 2 ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೆ. ಮಹಾತ್ಮ ಗಾಂಧಿಯವರ ನೆನಪು ಇದು ಬಹಳ ಒಂದು ವಿಶೇಷವಾದಂತಹ ವಿಷಯ. 150ನೇ ಮಹಾತ್ಮ ಗಾಂಧಿಯವರ ಹುಟ್ಟುಹಬ್ಬದ ಜಯಂತಿಯ ದಿನವನ್ನು ಈ ರೀತಿಯಾಗಿ ನಾವು ಇದರ ಜೊತೆಗೆ ಜೋಡಣೆ ಮಾಡಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ನಿಜವಾಗಿ ಸಹ ಒಂದು ಒಳ್ಳೆಯ ವಿಷಯವೇ ಹೌದು. ಈ ಕಾರ್ಯಕ್ರಮದ ಬಗ್ಗೆ ನಮಗೆ ತುಂಬ ಮಾತಾಡಲಿಕ್ಕೆ ಗೊತ್ತಿಲ್ಲ. ಆದರೂ ಕೂಡ ಈ ಒಂದು ಸಭೆಯ ಔಚಿತ್ಯ ಮತ್ತು ಇದರ ಒಂದು ಪರಿಪೂರ್ಣತೆ ಹಾಗೂ ಅವಶ್ಯಕತೆ ತುಂಬ ಇದೆ. ಇಷ್ಟು ಜನ ನೆರೆದಿದ್ದೀರಾ ಇದಕ್ಕೆ. ಇಡೀ ಜಗತ್ತಲ್ಲಿ ಮಹಾತ್ಮ ಗಾಂಧಿಯವರ ಇವತ್ತು 150ನೇ ಹುಟ್ಟುಹಬ್ಬದ ದಿನವನ್ನು ಎಷ್ಟು ಸಂಭ್ರಮದಲ್ಲಿ ಆಚರಿಸ್ತಾ ಇದ್ದಾರೆ ಅಂದರೆ ಇದರ ಜೊತೆಗೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದು ನಿಜವಾಗಿ ವಿಶೇಷ. ನಮ್ಮ ಈ ಗ್ರಾಮ ಮುಂಚೆ ಗ್ರಾಮ ವ್ಯಾಪ್ತಿಯಾಗಿತ್ತು, ಈಗ ಪುರಸಭೆ ಆಗಿದೆ. ಆದರೆ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿ ಇರುವಾಗಲೂ ಈ ಒಂದು ಇಲ್ಲಿಯ ಈ ಅಂಗನವಾಡಿ ಶಾಲೆ ಆಗಿರ್ಬೋದು
ಅಥವಾ ಇಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಶಿಕ್ಷಣ ಇಲಾಖೆ ಆಗಿರ್ಬೋದು, ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಗಿರ್ಬೋದು, ಇವರು ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮಗಳು, ಕೆಲಸಗಳು ತುಂಬ ಮೆಚ್ಚುವಂಥದ್ದು. ಇದನ್ನು ನಾವು ಸದಾ ನೆನಪಿನಲ್ಲಿ ಇಡಬೇಕು. ಇದನ್ನು ಇನ್ನೂ ಕೂಡ ಮುಂದೆ ಇದೇ ರೀತಿಯಾಗಿ ನಾವು ನಡೆಸಿಕೊಂಡು ಹೋಗಬೇಕು ಅಂತ ಈ ಮೂಲಕ ನಾನು ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇಲ್ಲಿಗೆ ನನ್ನೊಂದೆರಡು ಮಾತನ್ನು ಮುಗಿಸ್ತೇನೆ. ಈ ಸೌಭಾಗ್ಯ ಕೂಡಿ ಬರುವುದು ಅಂತುಂಟು. ನಮ್ಮ ದೇಶದ ಮಹಾತ್ಮರಾಗಿರುವಂತಹ ಮಹಾತ್ಮ ಗಾಂಧೀಜಿಯವರ ಹುಟ್ಟುಹಬ್ಬ ಇವತ್ತಾಗಿದ್ದರೂ ಕೂಡ ನನಗೆ ಅದರಲ್ಲಿ ಏನು ಪಾಲಿರಲಿಲ್ಲ. ಆದರೆ ಆ ಒಂದು ಪಾಲುದಾರಿಕೆಯನ್ನು ಮಾಡುವಂಥ ಒಂದು ಕಾರ್ಯವನ್ನು ಇಲ್ಲಿ ಅವರು ಮಾಡಿದರು. ಹಾಗಾಗಿ ಇದರಲ್ಲಿ ಸೇರಿಕೊಳ್ಳುವಂಥ ಒಂದು ಸೌಭಾಗ್ಯ, ಅದಕ್ಕೆ ನನ್ನಲ್ಲಿ ಸೌಭಾಗ್ಯ ಅಂತ ಅದು ನಮಗೆ ಸಿಕ್ಕಿದೆ. ಹಾಗಾಗಿ ಯಾರ್ಯಾರು ನನ್ನನ್ನು ಕರಿಬೇಕು ಅಂತ ಯೋಚನೆ ಮಾಡಿದರು ಅವರಿಗೆಲ್ಲ ಮೊದಲಾಗಿ ಅವರಿಗೊಂದು ಹೃತ್ಪೂರ್ವಕವಾದ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಇನ್ನು ತುಂಬ ಖುಷಿಯಾದದ್ದೇನೆಂದರೆ, ನಾನು 1 ವಾರದಿಂದ ಇಲ್ಲಿ ಯೋಗದ ಶಿಬಿರ ಮಾಡ್ತಾ ಇದ್ದೇನೆ. ಅದೇ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಅಂತ ಇಲ್ಲಿ ಮಕ್ಕಳಿಗೆ ಉಳಿದವರಿಗೆ ಪೌಷ್ಟಿಕ ಆಹಾರ ಕೊಡಬೇಕು ಅಂತ ಯೋಜನೆ ಮಾಡಿ ತುಂಬ ತಾಯಿಯಂದಿರು ಅದನ್ನೆಲ್ಲ ಮಾಡಿ ತಂದಿಟ್ಟಿದ್ದಾರೆ. ಅದು ಕಾಣುವಾಗ ತಿನ್ನುವ ಅಂತ ಆಗ್ತದೆ, ಆದರೆ ಈಗ ಅವರು ಕೊಡಲಿಲ್ಲ. ಆದರೆ ಮತ್ತೆ ಸಿಗುವ ಒಂದು ಭಾಗ್ಯ ಇದೆ ನಿಮಗೆ. ಆದರೆ ತಿನ್ನುವುದಕ್ಕಿಂತ ಮೊದಲಾಗಿ ಅದರಲ್ಲಿ ಏನಿದೆ, ಅದನ್ನು ಯಾಕೆ ತಿನ್ನಬೇಕು, ಅದು ತಿಂದದ್ದರಿಂದ ಮುಂದೇನಾಗತ್ತೆ ಅಷ್ಟನ್ನು ನಾವು ತಿಳ್ಕೊಳ್ಬೇಕು. ಬರೀ ಅಭಿವೃದ್ಧಿ ಅಂತ ಹೇಳಿದರೆ ಅಭಿವೃದ್ಧಿ ಆಗಲ್ಲ. ಗರೀಬಿ ಹಟಾವು ಅಂದರೆ ಬಡತನ ಹೋಗಲ್ಲ. ಬಡತನ ಹೋಗಬೇಕಾದ್ರೆ ಏನು ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ತಿಳಿದು ಆಚರಣೆಗೆ ತರಬೇಕು. ಹಾಗಾಗಿ ಈಗ ಗರಿಷ್ಠ ಜನರಿಗೆ ಅಸೌಖ್ಯ, ಕೂತವರಿಗೆ ಯಾರಿಗೆಲ್ಲ ಇಲ್ಲಿ ಸಿಹಿ ತಿನ್ನದೆ ಇದ್ದೀರಿ, ಸಕ್ಕರೆ ಆಗುವುದಿಲ್ಲ, ಕೈ ಮೇಲೆ ಮಾಡಿ ಅಂದರೆ ತುಂಬ ಕೈಗಳ ಮೇಲೆ ಹೋಗಬಹುದು. ಈಗ ಸಕ್ಕರೆ ಆಪುಜಿಂತ ಯಾರಿಗೆಲ್ಲ ಪ್ರೆಷರ್ ಉಂಟು ಅಂತ ಕೇಳಿದರೆ ತುಂಬ ಜನ ಕೈ ಮೇಲೆ ಹತ್ತಬಹುದು. ಯಾಕೆಂದರೆ ಈಗ ತುಂಬ ಜನ ಬಂದು ನನ್ನಲ್ಲಿ ಇದನ್ನೇ ಹೇಳ್ತಾ ಇರೋದು. ಇವತ್ತೊಬ್ಬರು ಪಾಪ ಬಂದಿದ್ದರು, ಅವ್ರು ಹೇಳ್ತಾರೆ, ರಿಕ್ಷಾ ಡ್ರೈವರ್ ಅವರು, ರಡ್ಡು ಜೋಕುಲ್ಲ ಅಣ್ಣ ಇಂಕ ರಡ್ಡು ಜೋಕುಲ್ಲ ಇಂಕ ರಿಕ್ಷಾ ಬಲಿಪಾಯರ ಆಪುಜಿ ಡಮ್ಮು ಕಟ್ಟುಂಡು ಹೇಳ್ತಾರೆ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುವುದು, ಬೇರೆ ಯಾರ ಕೈಯಲ್ಲಿಲ್ಲ. ಅವರಿಗೆ ಕೇಳ್ತಾ ಅವರು ಏನು ಹೇಳಿದ್ರು ಅಂದರೆ, ಎಂಗೆ ಕೋರ್ತ ಕಚ್ಚಿಕೊಂಡು ಭಾರಿ ಇಷ್ಟ ಅಂತ. ಯಾರ್ಯಾರು ವಿಪರೀತವಾಗಿ ಕೋಳಿ ಪದಾರ್ಥ ತಿಂತಾರೆ ಅವರಿಗೆ ಸೊಂಟ ನೋವು ಕಟ್ಟಿಟ್ಟ ಬುತ್ತಿ. ಹಾಗಂತ ಕೋಳಿ ಪದಾರ್ಥ ತಿನ್ನಬಾರದು ಅಂತ ಹೇಳೋದಿಲ್ಲ, ಅದನ್ನು ಈ ರೀತಿ ಪೌಷ್ಟಿಕ ಆಹಾರವಾಗಿ ತಿನ್ನಿ. ದನದ ತುಪ್ಪದಲ್ಲಿ ಅದನ್ನು ಹುರಿಯಿರಿ, ಅದರಿಂದ ಏನು ಸಮಸ್ಯೆ ಆಗಲ್ಲ. ಇಲ್ಲದಿದ್ದರೆ ಅದು ಹೀಟ್ ಆಗುತ್ತೆ, ಶರೀರಕ್ಕೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಅದನ್ನು ಇಲ್ಲಿ ಮಾಡಬೇಕು ಹೇಳಿದ್ದಲ್ಲ, ಬದಲಾಗಿ ಇಲ್ಲಿರ್ತಕ್ಕಂತಹ ಸಹಜವಾಗಿ ನಾವು ಮಾಡುವಂಥದ್ದು ಏನೇನಿದೆ ಅಂತ ಹೇಳ್ತೀನಿ. ಅಲ್ಲಿ ಹೊರಗೆ ಚಟ್ನಿ, ಒಂದೆಲಗದ ಚಟ್ನಿಯನ್ನು ಯಾರ್ಯಾರು ಉಪಯೋಗ ಮಾಡ್ತಾರೆ ಅವರಿಗೆ ಒಳ್ಳೆ ಬ್ರೈನ್ ವರ್ಕ್ ಆಗುತ್ತೆ, ಆಮೇಲೆ ಶರೀರಕ್ಕೆ ತಂಪಾಗುತ್ತೆ, ನರನಾಡಿಗಳಲ್ಲಿ ಉತ್ತೇಜನ ಉಂಟಾಗುತ್ತೆ. ಗರಿಷ್ಠ ತಾಯಂದಿರೇ ಇರುವುದರಿಂದ ಹೇಳುವುದು, ತಾಯಂದಿರು ಗರ್ಭಿಣಿಯರಾಗಿ 7ನೇ ತಿಂಗಳಿನಿಂದ, ಎಷ್ಟನೇ ತಿಂಗಳು, 7ನೇ ತಿಂಗಳಿನಿಂದ ಒಂದೆಲಗದ 1-2 ಎಲೆಯನ್ನು ನಿತ್ಯ ತಿಂತಾ ಬಂದರೆ ಆ ಮಗುವಿನ ಜ್ಞಾಪಕ ಶಕ್ತಿ, ಮಿದುಳಿನ ಶಕ್ತಿ ಅದ್ಭುತವಾಗಿ ಬೆಳೀತದೆ. ಯಾಕಂದರೆ ಅಷ್ಟು ಶಕ್ತಿ ಯಾವುದಕ್ಕಿದೆ, ಆ ತಿಮರೆಗಿದೆ, ಒಂದೆಲಗಕ್ಕಿದೆ. ಅಂತಹ ತುಂಬ ಸಂಗತಿಗಳಿದೆ ಇಲ್ಲಿಗ. ನುಗ್ಗೆ ಸೊಪ್ಪು ಯಾರ್ಯಾರಿಗೆ ಕೈ ಕುತ್ತುತ್ತದೆ ಹೇಳ್ತಾರಲ್ಲ, ಪೂರ ಚುಚ್ಚುನಿ, ಪೂರ ಇಂಚ ಪೊಂಗ ಪೂಜಿತೆ, ಪೂರ ಬಾರಿ ಭಂಗ ಅಂತ ಹೇಳ್ತಿರ್ತಾರಲ್ಲ, ಆ ಥರ ಯಾರ್ಯಾರಿಗೆ ಸಮಸ್ಯೆ ಇದೆ ಅವರು ಬರೀ ನುಗ್ಗೆ ಸೊಪ್ಪನ್ನು ಅದನ್ನು ಸಾರು ಮಾಡಿ, ಪಲ್ಯ ಮಾಡಿ, ಏನು ಮಾಡಿ ಬೇಕಾದರೆ ತಗೊಳ್ಳಿ. ಅದರಲ್ಲೇನಿದೆ ಅಂದರೆ ಗರಿಷ್ಠ ಪ್ರಮಾಣ ಕ್ಯಾಲ್ಸಿಯಂ ಇದೆ. ಯಾಕೆ ಈ ಚುಚ್ಚುವುದು ಯಾಕೆಂದರೆ ಕುತ್ತುವಾಗೆ ಆಗ್ತದಲ್ಲ, ನಮ್ಮಲ್ಲಿ ರಕ್ತದಲ್ಲಿ ಆ ಕ್ಯಾಲ್ಸಿಯಂ ಅಂಶ, ಕಬ್ಬಿಣದ ಅಂಶ ಕಡಿಮೆ ಆದ ಕೂಡಲೇ ಅದು ಉಂಟಾಗುತ್ತೆ. ಹಾಗಾಗಿ ಅದನ್ನು ತಗೊಂಡ್ರೆ ಸಾಕು, ಏನು ಬೇಕಾದ್ರೂ ಮಾಡಿ ತಗೊಳ್ಳಿ ನೀವು, ಅದರಿಂದ ಪರಿಹಾರ ಆಗುತ್ತೆ. ಹೀಗೆ ನಮಗೆ ಈ ನ್ಯಾಚುರಲ್ ಆಗಿ ನಮ್ಮ ಮನೆಯ ಸುತ್ತಮುತ್ತಲಿರ್ತಕ್ಕಂತಹ ಗಿಡಮೂಲಿಕೆಗಳೇ ನಮಗೆ ಮದ್ದು, ಆದರೆ ನಾವು ಅದನ್ನು ಉಪಯೋಗ ಮಾಡಲ್ಲ. ಹಿಂದೆ ಹಾವು ಕಚ್ಚಿದರೆ ಜನ ಸಾಯ್ತಾ ಇದ್ರು, ಹೌದಾ? ಚುಚ್ಚುಂಡಿಗೆ ಸೈತ್ ಬೇರಾರು ಪಾಪ ಅಂತ.
ಆಸ್ಪತ್ರೆಗೆ ಕೊಂಡೋಗುವಲ್ಲಿ ಪುರ್ಸೊತ್ತಿಲ್ಲ, ಅದಕ್ಕೆ ಮೊದಲು ಸೇರ್ಕೊಂಡಿರ್ತಿದ್ರು. ಈಗ ಎಲ್ಲಿಯಾದರೂ ಹಾವು ಕಚ್ಚಿ ಸತ್ತದ್ದುಂಟಾ? ಹಾವು ಕಚ್ಚಿರ್ತದೆ, ಸತ್ತಿರುವುದಿಲ್ಲ. ಅದಕ್ಕೆ ಒಬ್ಬರು ತಮಾಷೆಗೆ ಹೇಳಿದರು, ಹಾವು ಕಚ್ಚಿ ಹೋಗುವಾಗ ಹಾವನ್ನು ನೋಡಬೇಕಂತೆ, ಸ್ವಲ್ಪ ದೂರ ಹೋದಾಗ ಹಾವೇ ಅಲ್ಲಿ ಹೊಡಚಾಡಿ ಹಾವೇ ಸಾಯ್ತದಂತೆ. ಯಾಕೆ ಗೊತ್ತಾ? ಅಷ್ಟು ವಿಷ ನಮ್ಮ ಶರೀರದಲ್ಲಿ ಸೇರಿಕೊಂಡಿದೆ ಈ ವಿಷಪೂರಿತವಾದ ಆಹಾರವನ್ನು ತಿಂದು. ಎಂಡೋಸಲ್ಫಾನ್, ಮುಟ್ಟಕೋಸು ಅಂತ ಹೇಳ್ತಾರೆ, ಅದಕ್ಕೆ ಕ್ಯಾಬೇಜ್ ಮಾಡಬೇಕಾದ್ರೆ ಅದು 2 ತಿಂಗಳಲ್ಲಿ ಆಗೋ ಬೆಳೆ. ಅದಕ್ಕೆ 45 ಬಾರಿ ಏನು ಸಿಂಪಡಿಸ್ತಾರೆ? ಎಂಡೋಸಲ್ಫಾನ್ ಸಿಂಪಡಿಸಲೇಬೇಕು ಅದಕ್ಕೆ, ಯಾಕಂದರೆ ಒಳಗಡೆ ಹುಳ ಆಗಿ ಬಿಡ್ತದೆ ಅದಕ್ಕೆ. ಅದನ್ನು ತಂದು ನಾವು ಫ್ರೈ ಮಾಡೋದು ಬೇರೆ, ಚಟ್ನಿ ಮಾಡೋದು ಬೇರೆ, ಏನೇನು ಮಾಡಿ ಅದನ್ನೇ ತಿಂದು ಏನು ತಿನ್ನೋದು? ಎಂಡೋಸಲ್ಫಾನೇ ತಿನ್ನೋದು ನಾವು. ಹಾಗಾಗಿ ಆ ಥರದ ಈಗಿನ ಹೊಸ ಸ್ಟೈಲ್ ಉಂಟಲ್ಲ, ಅದರಿಂದಾಗಿ ನಮ್ಮ ಆರೋಗ್ಯ ಕೆಡ್ತಾ ಇದೆ. ಈ ಕೊರೋನಾವಂತಲ್ಲ, ಎಲ್ಲರೂ ಹೇಳ್ತಾರೆ ಮಹಾಮಾರಿ ಹಾಗೆ ಹೀಗೆ ಅಂತ. ಕೊರೋನಾದಿಂದ ಯಾರು ಸಾಯಿಲ್ಲ ರೀ. ಡಾಕ್ಟ್ರಿ ಇಲ್ಲಿ ಯಾವುದಾದ್ರು ಡಾಕ್ಟ್ರಲ್ಲಿ ಬರೀ ಕೊರೋನಾದಿಂದ ಯಾರಾದರೂ ಸತ್ತಿದ್ದಾರೆ? ಯಾರು ಸಾಯಲ್ಲ. ಆದರೆ ಅದರಿಂದ ತುಂಬ ಲಾಭ ಆಗಿದೆ. ಏನು ಲಾಭ ಆಗಿದೆ? ಈಗ ಮನೆಯಲ್ಲಿ ನ್ಯಾಚುರಲ್ ಫುಡ್ ತಿನ್ನೋದು, ಹೌದಾ? ಇಲ್ಲದ್ರೆ ಯಾರೂ ಹಲಸಿನ ಹಣ್ಣು ತಿಂತಿರಲಿಲ್ಲ. ಈ ಸಲ ಹಲಸಿನಕಾಯಿಗೆ ಭಾರಿ ಬೇಡಿಕೆ. ಯಾರ ಮನೆಯಲ್ಲಿ ಹಲಸಿನಕಾಯಿ ಉಳಿಲಿಲ್ಲ, ಎಲ್ಲ ತಿಂದುಬಿಟ್ಟಿದ್ದಾರೆ. ಈಗ ಕರೆದದ್ದಿಲ್ಲ, ಫಾಸ್ಟ್ ಫುಡ್ ಇಲ್ಲ, ಯಾರು ತಿನ್ನೋಲ್ಲ, ಕಡಿಮೆ ಆಗಿದೆ. ಈಗ ಅದರ ಪರಿಣಾಮ ಏನು? ಹೋಗಿ ಡಾಕ್ಟ್ರಲ್ಲಿ ಕೇಳಿ. ಮೊದಲೆಲ್ಲ ಎಲ್ಲ ಹಾಸ್ಪಿಟಲ್ಲಿ ಬಂದಲ್ಲ, ಎಲ್ಲ ಹಾಸ್ಪಿಟಲಲ್ಲಿ ಫುಲ್ ಜಾಮ್ ಟೈಟ್. ಈ ವರ್ಷ ಇಲ್ಲವೇ ಇಲ್ಲ, ಆಸ್ಪತ್ರೆಯಲ್ಲಿ ಜನ ಇಲ್ಲ. ಯಾಕೆ ಜನ ಇಲ್ಲ? ಒಂದೇ ಒಂದು ಕಾರಣ, ನಾವು ನ್ಯಾಚುರಲ್ ಫುಡ್ ತಗೊಳ್ತಿದ್ದೆವು ಮನೆಯಲ್ಲಿ. ಹೆಂಡತಿ ಮಾಡಿದ ಅಡಿಗೆ, ಅಮ್ಮ ಮಾಡಿದ ಅಡಿಗೆ, ಅವರು ಫಸ್ಟ್ ಕ್ಲಾಸ್ ಅಡುಗೆ ಮಾಡ್ತಾಯಿದ್ರು. ಎಲ್ಲ ಕಾರಿದದ್ದು ಗಿರಿದದ್ದೆಲ್ಲ ಇಲ್ಲ, ಒಳ್ಳೆಯ ಅಡುಗೆ ಮಾಡಿಕೊಡ್ತಿದ್ರು. ಹಾಗಾಗಿ ಅಂತಹ ಅಡಿಗೆಗೆ ಇವತ್ತಿನ ಇಲ್ಲಿಟ್ಟದ್ದೆಲ್ಲ ಅವರಿಗೆ ಪ್ರೇರಣೆಯಾಗಲಿ. ಮತ್ತು ಯಾರ್ಯಾರು ಈ ಅಡಿಗೆಲ್ಲ ಮಾಡಿದಾರಲ್ಲ ಅವರಲ್ಲಿ ಸ್ವಲ್ಪ ಫೋನ್ ನಂಬರ್ಗಿಂಬರೆಲ್ಲ ಕೇಳ್ಕೊಳ್ಳಿ. ಯಾಕಂದ್ರೆ ಅಂಥದ್ದು ಮಾಡಿ ಈ ವಾಟ್ಸಪ್ಪಲ್ಲೆಲ್ಲ ತುಂಬ ಬರ್ತದೆ, ಅದು ಹಾಕಿ ಇದು ಹಾಕಿ ಏನೇನು ಮಾಡಿ ಕೊನೆಗೆ ನಮ್ಮ ಆರೋಗ್ಯ ಹಾಳಾಗುವಂಥದ್ದಲ್ಲ. ಈ ಥರ ನಾವು ನಮ್ಮ ಮನೆಯಲ್ಲಿ ಮಾಡಿದ್ದರಿಂದ ನಮ್ಮ ಆರೋಗ್ಯದ ಸಂರಕ್ಷಣೆ ಮಾಡಬಹುದಾದ ಆಹಾರವನ್ನು ತಗೊಳ್ಳಿ. ಆಗ ಯಥಾರ್ಥವಾದಂತಹ ಬೋರ್ಡ್ ಉಂಟಲ್ಲ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಅದು ಶುರು ಆಗೋದೇ ಅಲ್ಲಿಂದ. ಆರೋಗ್ಯ ಇದ್ದರೆ ಮಾತ್ರ ಅಭಿವೃದ್ಧಿ, ಇಲ್ಲದ್ರೆ ಎಂಥ ಅಭಿವೃದ್ಧಿ ನಮ್ಮದು. ಹಾಗಾಗಿ ಅಂತಹ ಒಳ್ಳೆಯ ಒಂದು ಅಭಿವೃದ್ಧಿ ನಮ್ಮ ಕಡೆಗೆ ಆಗಲಿ. ಗಾಂಧೀಜಿಯವರ ಈ ಒಂದು ಪುಣ್ಯತಿಥಿಯ ಈ ಸಂದರ್ಭದಲ್ಲಿ ಜನ್ಮದಿನದ ಈ ಪುಣ್ಯ ಕಾರ್ಯದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಈ ಸಂದರ್ಭದಲ್ಲಿ ಅವರನ್ನೂ ಸ್ಮರಣೆ ಮಾಡ್ತಾ, ಅವರು ಮಹಾತ್ಮರವರು, ಅವರು ಮಾಡಿರುವ ಸಾಧನೆ ನಮಗೆ ಅಮೋಘವಾಗಿರುವುದು. ಆ ಸಂದರ್ಭದಲ್ಲಿ ಅವರ ಹೆಸರಿನಲ್ಲಿ ನಾವು ಒಂದಿಷ್ಟು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಹಾಗೆ ಅದಕ್ಕೆ ಭಗವಂತನ ಅನುಗ್ರಹ ಇರಲಿ. ನಮ್ಮಲ್ಲಿ ಹೊಸ ಒಂದು ದಿಕ್ಕು, ನಮ್ಮ ಆರೋಗ್ಯದ ದೃಷ್ಟಿಯಿಂದ, ಆಹಾರದ ದೃಷ್ಟಿಯಿಂದ, ಮಕ್ಕಳ ಅಭಿವೃದ್ಧಿಯ ದೃಷ್ಟಿಯಿಂದ ಅದೆಲ್ಲ ನಮಗೆ ಉಂಟಾಗಲಿ ಅಂತ ಹೇಳ್ತಾ, ನನ್ನನ್ನು ಕರೆಸಿ 2 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತಾ ಮುಕ್ತಾಯ ಮಾಡ್ತೀನಿ. ಜೈ ಶ್ರೀರಾಮ್. ಗಾಂಧೀಜಿಯ ತತ್ವಗಳನ್ನು ಪಾಲಿಸೋಣ ಅಂತ ಹೇಳ್ಕೊಳ್ತಾ, ಅದೇ ರೀತಿ ಇವತ್ತು ಪೌಷ್ಟಿಕ ಆಹಾರಗಳು ಕೂಡ ಇದ್ದಾವೆ. ಈ ಪೌಷ್ಟಿಕ ಆಹಾರ ನಮಗೆ ಈ ಕೊರೋನಾದ ಟೈಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಆದ ಕಾರಣ ಈ ಪೌಷ್ಟಿಕ ಆಹಾರಗಳನ್ನು ಕೂಡ ನಾವೆಲ್ಲರೂ ಮನೆಯಲ್ಲಿ ತಯಾರಿಸಿ ನಮ್ಮ ಮಕ್ಕಳಿಗೆ, ಹಿರಿಯರಿಗೆ ಕೊಡಬೇಕಾಗಿ ನಾನು ಕೇಳಿಕೊಡುತ್ತೇನೆ. ICDS ಇದರ ಕೇಕ್ ಅನ್ನು ಹುಟ್ಟಿ ಹೊತ್ತು, ಆದ ಕಾರಣ ಕೇಕ್ ಕತ್ತರಿಸುವ ಮುಖಾಂತರ ಅದರ ಆಚರಣೆಯನ್ನು ಮಾಡಬೇಕಾಗಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ.
ಇವತ್ತು ಗಾಂಧಿ ಜಯಂತಿಯ ಜೊತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಜನ್ಮದಿನ. ಈ ದೇಶ ಕಂಡ 2ನೇ ಪ್ರಧಾನಿ ಮತ್ತು ಜಗತ್ತಿಗೆ ಒಂದು ತನ್ನ ಸಾಮರ್ಥ್ಯ ಏನು ಅಂತೇಳಿ ತೋರಿಸಿಕೊಟ್ಟಂಥ ಪ್ರಧಾನಿ. ನಾನು ಯಾಕೆ ಶಾಸ್ತ್ರಿ ಅವರ ಬಗ್ಗೆ ಹೇಳ್ತೇನೆ ಅಂದರೆ ಬಾಕಿಯವರೆಲ್ಲರೂ ಗಾಂಧಿಯವರ ಬಗ್ಗೆ ಹೇಳಿದೆ. ಅಂದರೆ ಶಾಸ್ತ್ರಿ ಅವರನ್ನು ಕೂಡ ನೆನಪು ಮಾಡೋದು ನಮ್ಮ ಕರ್ತವ್ಯ ಅಲ್ಲ. ಈ ದೇಶದ 2ನೇ ಪ್ರಧಾನಿ. ಅವರು ಆಡಳಿತ ಮಾಡಿದ್ದು 2 ವರ್ಷ ಆದರೂ ಕೂಡ ಸಂದೇಶ ಕೊಟ್ಟು ಹೋದರು, ಜೈ ಜವಾನ್ ಜೈ ಕಿಸಾನ್ ಅಂತ. ಇವತ್ತು ಕಿಸಾನ್ ಇಲ್ಲದಿದ್ದರೆ, ಜವಾನ್ ಇಲ್ಲದಿದ್ದರೆ ನಮ್ಮ ದೇಶದ ಪರಿಸ್ಥಿತಿ ಏನು? ಇಂಥ ಅಡುಗೆಗಳನ್ನು ನಾವು ನಮ್ಮ ಮನೆಯಲ್ಲಿ ಮಾಡಬೇಕಿದ್ರು ಕೂಡ ಹೊರಗಡೆ ಏನಾದರೂ ಸೆಕ್ಯೂರಿಟಿ ಇದ್ದುಕೊಂಡು ನಾವು ಮಾಡಬೇಕಾಗಿತ್ತು ಅಲ್ವಾ? ನಮ್ಮ ದೇಶದ ಪರಿಸ್ಥಿತಿ ಆ ರೀತಿ ಆಗ್ತಿತ್ತು. ಅವರು ಆ ದಿನ ಕಾಲು ಕೆರೆದು ಬಂದಂಥ ಶತ್ರು ದೇಶಕ್ಕೆ ಒಳ್ಳೆಯ ರೀತಿಯಲ್ಲಿ ಉತ್ತರ ಕೊಟ್ಟರು. ನಮಗೆ ಅವರನ್ನು ಉಳಿಸ್ಕೊಳ್ಳೋಂಥ ಯೋಗ ಇಲ್ಲ. ತಾಷ್ಕೆಂಟ್ ಒಪ್ಪಂದದಲ್ಲಿ ಅವರು ಮರಣವನ್ನು ಅಪ್ಪಿದ್ರು. ಆದರೆ ಆಗ ಹೇಳಿದಾಗೆ ಅವರು ಕೊಟ್ಟಂಥ ಸಂದೇಶ, ಕೊಟ್ಟಂಥ ಉತ್ತರ ಜಗತ್ತು ಇವತ್ತಿಗೂ ಕೂಡ, ನಾವು ಮಾತ್ರ ಅಲ್ಲ, ನಮ್ಮ ದೇಶ ಮಾತ್ರ ಅಲ್ಲ, ಜಗತ್ತು ಇವತ್ತು ಅವರನ್ನು ನೆನಪಿಸ್ತಾರೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಂತ ಹೇಳ್ತಾರೆ. ಆ ರೀತಿ ಅವರು ಸಾಧನೆ ಮಾಡಿದರು. ಮಾತ್ರ ಅಲ್ಲ, ಆ ಯುದ್ಧ ಸಂದರ್ಭದಲ್ಲಿ ದೇಶದ ಜನರಿಗೆ ಕರೆಗೊಟ್ಟು ಒಂದು ಊಟವನ್ನು ದೇಶಕ್ಕಾಗಿ ಬಿಟ್ಟು ಬಿಡಿ ಅಂತೇಳಿ. ಅವರ ಉಡುಗೆ ತೊಡುಗೆ ಇರ್ಬೋದು, ತುಂಬ ಸರಳ ಜೀವನ. ಅಂಥ ಒಬ್ಬ ವ್ಯಕ್ತಿಯ ಕೂಡ ಜನ್ಮದಿನ ಇವತ್ತಾಗಿದೆ. ಆರೋಗ್ಯಕ್ಕಾಗಿ ಹೇಳಿದರು. ಆದರೆ ನಿಮಗೆಲ್ಲರಿಗೂ ಗೊತ್ತು, ಅವರಾಗ ಕೈ ಎತ್ತಿ ಹೇಳ್ತಿದ್ರೆ ತುಂಬ ಮಂದಿ ಕೈ ಎತ್ತಿದ್ರು. ಯಾರಿಗೆ ಬಿ ಪಿ ಇದೆ, ಯಾರಿಗೆ ಶುಗರ್ ಇದೆ. ನಾನೀಗ ಅದಕ್ಕೆ ಮತ್ತೊಂದು ಸೇರ್ಪಡೆ ಮಾಡ್ತೇನೆ. ಮಾತ್ರೆ ಇಲ್ಲದ ಮನೆ ಯಾವುದಯ್ಯ? ಇವತ್ತಿನ ದಿನದಲ್ಲಿ ಮನೆಯೇ ಮಾತ್ರಾಲಯ ಆಗಿದೆ. ಎಲ್ಲರ ಮನೆಯಲ್ಲಿ ಮಾತ್ರೆ ಇಲ್ಲದ ಮನೆ ಇಲ್ಲ, ಎಲ್ಲರ ಮನೆಯಲ್ಲಿದೆ. ಹೌದಾ? ಅದು ಯಾವುದೇ ಒಂದು ರೋಗಕ್ಕಿರ್ಬೋದು. ನಮಗೆ ಪಕ್ಕ ನೆನಪಾಗೋದು ಡಾಕ್ಟ್ರ್ ಹೋಗಿ ತಂದು. ಅದನ್ನು ಸ್ವಲ್ಪ ದೂರ ಮಾಡಬೇಕಿದ್ರೆ ನಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ತಂದರೆ, ಅವರು ಹೇಳಿದ ಹಾಗೆ ಮನೆ ಮಾತ್ರಾಲಯ ಆಗೋದು ಬಿಟ್ಟು ಮನೆ ಮಂತ್ರಾಲಯ ಆಗ್ತದೆ. ಆ ಮನೆ ಮಂತ್ರಾಲಯ ಆಗಬೇಕಿದ್ರೆ ನಮ್ಮ ಪ್ರಾಕೃತಿಕವಾಗಿ ಸಿಗತಕ್ಕಂಥ ಆಹಾರ ಪದ್ಧತಿಯನ್ನು ಮತ್ತೊಮ್ಮೆ ಕೊರೋನಾ ಕಲಿಸಿಕೊಟ್ಟಿದೆ. ಅದನ್ನು ಮುಂದುವರಿಸುವ. ನಾನು ಕೊರೋನಾ ಪೋಂಡತ್ತ ಅಂತೇಳಿ ನಾವು ಇನ್ನೂ ಮತ್ತೆ ವಾಪಸ್ ನಮ್ಮ ಫಾಸ್ಟ್ ಫುಡ್ಡಿಗೆ ಓಡೋದಲ್ಲ. ಫಾಸ್ಟ್ ಫುಡ್ ಅಂಗಡಿ ಇದ್ದವರು ದಯವಿಟ್ಟು ಕ್ಷಮಿಸಿ, ಇಲ್ಲಿ ಯಾರಾದರೂ ಇದ್ದರೆ. ಯಾಕಂತೇಳಿದರೆ ಫಾಸ್ಟ್ ಫುಡ್ನಲ್ಲಿ ಹಾಕುವಂಥದ್ದು ಯಾವುದೋ ಒಂದು ರಾಸಾಯನಿಕ ಅಂಶ, ಅದು ನಮ್ಮ ನಾಲಿಗೆಗೆ ರುಚಿ ಕೊಡ್ತದೆ, ನಮ್ಮ ದೇಹಕ್ಕೆ ಎಲ್ಲ ರೋಗವನ್ನು ಕೊಡ್ತದೆ. ಯಾವೆಲ್ಲ ರೋಗ ಬರಬೇಕಾ ಅದೆಲ್ಲವನ್ನು ಆ ಫಾಸ್ಟ್ ಫುಡ್ನಲ್ಲಿ ಬೆರಕೆ ಮಾಡುವಂಥ ಕಲರ್ ಇರ್ಬೋದು, ಅದಕ್ಕೆ ಟೇಸ್ಟ್ ಫುಡ್ ಹಾಕ್ತಾರೆ. ಅದು ನಮಗೆ ಪುಕ್ಕಟೆ ಕೊಡ್ತದೆ. ಅದು ಕ್ಯಾನ್ಸರ್ನಂಥ ದೊಡ್ಡ ರೋಗದಿಂದ ಹಿಡಿದು ಗಂಟು ನೋವು, ಬೆನ್ನು ನೋವು, ಕೈಕಾಲು ನೋವು ಎಲ್ಲ. ಆಹಾರಕ್ಕೆ ಹಣ ಕೊಟ್ಟರೆ ರೋಗ ಉಚಿತ ಮತ್ತು ಖಚಿತ, ಆ ರೀತಿಯಾಗಿದೆ. ಅದನ್ನು ನಾವು ಬದಲಾವಣೆ ಮಾಡಬೇಕಿದ್ರೆ ಇಂಥ ಆಹಾರ ಪದ್ಧತಿಯನ್ನು ಇದು ಸರ್ಕಾರ ಮಾಡಲಿಕ್ಕೆ ಹೇಳಿ ಮಾಡಿಸುವ ಮೂಲಕ, ಮಾಡಿಸಿ ತಂದು ಅದರ ವಿಚಾರವನ್ನು ತಿಳಿಸುವ ಮೂಲಕ ನಿಮಗೇನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅದನ್ನು ಇಲ್ಲಿಗೆ ಬಿಡದೆ, ನನ್ನ ಇಲ್ಲಲ್ಪೋದು ಫ್ರೈ ಅಂಥೇಳಿ ಆಗದೆ ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ, ಯಾವ್ಯಾವ ಕಾಲಕ್ಕೆ ನಮ್ಮ ಹಿರಿಯರು ಯೋಚನೆ ಮಾಡಿದರು ಆ ಕಾಲದಲ್ಲಿ ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಆಹಾರ ಪದ್ಧತಿ ಒಳ್ಳೆಯದಂತೆ. ತುಂಬ ಕಷ್ಟದಲ್ಲಿದ್ದಂಥ ಆಟಿ ತಿಂಗಳಲ್ಲಿ ಕೂಡ ನಾವು ಪರಿಸರದ ಸೊಪ್ಪುಗಳನ್ನು ಹೇಗೆ ಉಪಯೋಗ ಮಾಡಿ ಮಕ್ಕಳಿಗೆ ತಿನ್ನಿಸ್ಬೋದು ಅಂತೇಳಿ ಹೇಳಿಕೊಟ್ಟಿದ್ದಾರೆ. ಅಂಥದ್ದನ್ನೆಲ್ಲ ಮತ್ತೆ ವಾಪಸ್ ನಮ್ಮ ಮನೆಯ ಅಡುಗೆ ಕೋಣೆ ಎನ್ನುವಂಥದ್ದು ಅದು ನಮಗೆ ಆರೋಗ್ಯಾಲಯ ಆಗಿರಬೇಕು. ಇದು ಅಡುಗೆ ಕೋಣೆ ನಮಗೆ ಏನು ಹೇಳ್ತಾರೆ, ಬೇರೆ ಬೇರೆ ರೋಗಕ್ಕೆ ಔಷಧ ಕೇಂದ್ರ ಆಗಿಬಿಟ್ಟಿದೆ. ಆ ರೀತಿ ಆಗಬಾರ್ದು. ನಮ್ಮ ಮನೆ ಆರೋಗ್ಯ ಕೇಂದ್ರ ಆಗಿರಬೇಕು. ಅಡುಗೆ ಮನೆ ಅದನ್ನು ವಿಶೇಷವಾಗಿ ಆರೋಗ್ಯಕ್ಕೆ ಒಳ್ಳೆಯ ಮನೆಮದ್ದು ಸಿಗುವಂಥ ವ್ಯವಸ್ಥೆ ಅಡುಗೆ ಮನೆ ಆಗಲಿ ಅಂತ ಹೇಳ್ತಾ, ಅವಕಾಶಕ್ಕಾಗಿ ನೆನೆಸದೇ ಬಂದಂಥ ಅತಿಥಿ ನಾವಿಬ್ಬರು ಕೂಡ, ಅವಕಾಶಕ್ಕಾಗಿ ನಿಮಗೆಲ್ಲರಿಗೂ ವಂದನೆ ಹೇಳ್ತಾ ನನ್ನ ಮಾತು ದಿನ ಅಂಚಿಡು ಗಾಂಧಿ ಜಯಂತಿ ಅಂಚಿಡು ಪೌಷ್ಟಿಕಾಹಾರ ಶಿಬಿರ ಮಾತ ದಿನಲೇನೆ ಒಟ್ಟಾದ ನಮ್ಮ ಮಾತೆಲ್ಲ ಒಟ್ಟು ಸೇರಿದ ಈ ಪೌಷ್ಟಿಕಾಹಾರ ಶಿಬಿರೋಡು ನಿಜವಾದಲ್ಲ ಗಂಜ ಇಕ್ಕಲು ಪಂಡಿಲಕ್ಕನೆ ಮಸ್ತ್ ಮಹತ್ವ ಉಂಡು. ಅವೇನು ಮಾತು ನಮ್ಮ ಜೀವನೋಡು ಅಳವಡಿಸೋದು ನನ್ನದ ಪೀಳಿಗೆಗೆ, ನಮ್ಮ ಜೋಕ್ಲೆಗೆ, ನನ್ನದ ಪೀಳಿಗೆಗೆ
ಎಡ್ಡ ಆರೋಗ್ಯನ ಕೊರ್ಪುನಂಚಿನ ಸಮಾಜ ನಿರ್ಮಾಣ ಆವಡ್ಕೊಂಡದು ಎರಡು ಖಾತಿರನದು. ಮೇಲ್ವಿಚಾರಕಿಯಾಗಿ ಬಂದು ನಮ್ಮಲ್ಲಿ ನಡೆಯುವಂತಹ ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಭಾಗವಹಿಸ್ತಾ ನಮಗೆ ಮೆಚ್ಚುಗೆಯನ್ನು ಸೂಚಿಸುತ್ತಾ ನಮಗೆ ಪ್ರತಿಯೊಂದು ವಿಷಯದಲ್ಲಿಯೂ ಸಲಹೆ ಸೂಚನೆಗಳನ್ನು ನೀಡುತ್ತಾ ನಮಗೆ ಸ್ತ್ರೀಶಕ್ತಿ ಗುಂಪಿನವರಿಗೆ, ಬಾಲವಿಕಾಸ ಸಮಿತಿಯವರಿಗೆ, ಮಕ್ಕಳ ಹೆತ್ತವರಿಗೆ ಎಲ್ಲರಿಗೂ ಅವರ ಮಗುವಿನಂತಹ ನಗು ಮಾತಿನಿಂದ ನಮ್ಮೆಲ್ಲರಿಗೂ ಅವರು ತುಂಬ ಆಪ್ತರಾಗಿರುತ್ತಾರೆ. ನಮ್ಮ ಸ್ತ್ರೀಶಕ್ತಿ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವಾಗ ಅಂತೂ ತುಂಬ ಖುಷಿ ಪಡುವ ವ್ಯಕ್ತಿ ಅಂದರೆ ನಮ್ಮ ಮೇಡಮ್. ಯಾಕೆಂದರೆ ಅವರು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ನಾವಿಲ್ಲಿ ಪ್ರಾಕ್ಟೀಸ್ ಮಾಡುವಾಗಲೇ ಬಂದು ನೋಡಿ ತುಂಬ ಖುಷಿ ಪಡ್ತಾರೆ. ಅವರು ಹೇಳ್ತಾರೆ, ನಾನು ಇಷ್ಟು ಅಂಗನವಾಡಿಯಲ್ಲಿ ಹೋಗಿ ಮೇಲ್ವಿಚಾರಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ, ಆದರೂ ನಿಮ್ಮಷ್ಟು ಒಂದು ಒಳ್ಳೆಯ ಕಾರ್ಯಕ್ರಮ ಎಲ್ಲಿ ಸಹ ನಡೆಯುವುದಿಲ್ಲ, ನಿಮ್ಮಲ್ಲಿ ಒಳ್ಳೆಯ ಕಾರ್ಯಕ್ರಮ ನಡೆಯುತ್ತದೆ ಅಂತೇಳಿ ಅವತ್ತು ನಮ್ಮ ಮಹಿಳಾ ದಿನಾಚರಣೆಯ ದಿನ ನಮ್ಮ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ NGO ಹಾಲಲ್ಲಿ ಕೊಟ್ಟಾಗ ಅಲ್ಲಿ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ನಮ್ಮ ಸ್ತ್ರೀಶಕ್ತಿಯವರು ಒಂದು ಗುರುತಿಸುವಂಥ ವ್ಯಕ್ತಿ ಆಗಿದ್ದಾರೆ. ಅವತ್ತಿನಿಂದ ಇವತ್ತಿನ ತನಕ ನಮ್ಮ ಮೇಡಮು ನಮ್ಮನ್ನು ಪ್ರತಿಯೊಂದು ವಿಷಯದಲ್ಲಿಯೂ ನಮ್ಮಲ್ಲಿ ಎಲ್ಲಿ ಹೋದರೂ ಸಹ ನಮ್ಮ ಕೊಲ್ಯದ ಅಂಗನವಾಡಿಯ ಸ್ತ್ರೀಶಕ್ತಿಯವರು ಇದ್ದಾರೆ ಅಂತೇಳಿ ನಮಗೆ ತುಂಬ ಒಂದು ಮೆಚ್ಚುಗೆಯನ್ನು ಕೊಡ್ತಾ ಬಂದಿರ್ತಾರೆ. ಅವರಿಗೆ ಈಗ ವರ್ಗಾವಣೆ ಆಗುವುದು ನಮ್ಮೆಲ್ಲರಿಗೂ ಬಹಳ ಬೇಸರದ ಸಂಗತಿ. ಯಾಕೆಂದರೆ ಅವರು ನಮ್ಮಲ್ಲಿ ಇನ್ನೂ ಸಹ ಇರಬೇಕು ಅಂತ ಹೇಳಿ ಆಗೋದು. ಈಗ ನಮಗೆ ಶಂಕರಿ ಮೇಡಮ್ ಅವರು ಬಂದಿದ್ದಾರೆ, ಅವರು ಸಹ ಇನ್ನು ನಮಗೆ ಈಗ ಅವರು ಹೊಸಬರಾದ ಕಾರಣ ನಿಮಗೆ ಯಾರಿಗೂ ಪರಿಚಯ ಇರಲಿಕ್ಕಿಲ್ಲ. ಅವರು ಸಹ ಒಳ್ಳೆಯ ಒಂದು ಮೇಲ್ವಿಚಾರಕಿಯಾಗಿ ಬರ್ತಾರೆ. ಇವರಿಗೆ ನೀಡಿದಂಥ ನಮ್ಮ ಸ್ತ್ರೀಶಕ್ತಿಯವರು ನೀಡಿದಂಥ ಯಾವುದು ಪ್ರೋತ್ಸಾಹ ಸಹಕಾರ ಇನ್ನೂ ಸಹ ನಮ್ಮ ಶಂಕರಿ ಮೇಡಮ್ಗೆ ಸಹ ಎಲ್ಲರೂ ನೀಡಿ ಅಂತ ಹೇಳಿ ನಾನು ಎಲ್ಲರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಅವರು ಈಗ ಬೇರೆ ಕಡೆಗೆ ವರ್ಗಾವಣೆ ಆಗಿ ಹೋದರೂ ಸಹ ಅವರಿಗೆ ದೇವರು ಒಳ್ಳೆಯ ಆರೋಗ್ಯ, ಆಯುಷು, ಎಲ್ಲವೂ ಸುಖ ಸಂಪತ್ತು, ಸಮೃದ್ಧಿ ಎಲ್ಲ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಇಲ್ಲಿ ICDS ದಿನಾಚರಣೆಗೆ ನಾನಿಲ್ಲಿ ಬಂದಿದ್ದೆ. ಅದೇ ದಿವಸ ನನಗೆ ಇಲ್ಲಿ ಒಂದು ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮೊದಲು ನಿಮಗೆಲ್ಲರಿಗೂ ಸಹ ನನಗೆ ಒಂದು ನೆನಪು ಮಾಡಿ ನನ್ನನ್ನು ಒಂದು ಗುರುತಿಸಿ ಸನ್ಮಾನ ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ಆದರೂ ನನಗೆ ಇವರೆಲ್ಲರ ಎದುರಿಗೆ ನನಗೆ ಒಂದು ಸನ್ಮಾನ ಮಾಡ್ತಕ್ಕಂತಹ, ಯಾಕೆಂದರೆ ಈ ದೇವಸ್ಥಾನದಲ್ಲಿ ಇವರು ಎಲ್ಲ ದೇವಸ್ಥಾನದ ಕೆಲಸಗಳನ್ನು ನಿರ್ವಹಿಸ್ತಾ ಇರುವಂಥವ್ರು, ಅವರು ಯೋಗ ಗುರುಗಳು. ಅವರೆಲ್ಲ ತುಂಬ ಹೆಚ್ಚಿನ ಮಾಹಿತಿಯನ್ನು ಸಹ ನಾವು ಅವರು ಅನಿರೀಕ್ಷಿತವಾಗಿ ಬಂದರೂ ಸಹ ಅವರಿಂದ ನಾವು ತುಂಬ ಇವತ್ತು ಹೇಳಿದಂತಹ ಮಾತುಗಳು ಅವರಿಂದ ನಾವು ತುಂಬ ಮಾಹಿತಿನ ತಿಳ್ಕೊಂಡ್ವಿ. ಹಾಗೆ ಪ್ರತಿಯೊಬ್ಬರಿಂದಲೂ ನಾವು ತಿಳ್ಕೊಳ್ಳುವಂಥ ವಿಷಯಗಳು ತುಂಬ ಇದೆ. ಹಾಗಾಗಿ ಅವರ ಮಾಹಿತಿಯನ್ನು ನಾವು ಸ್ವಲ್ಪ ಪಡ್ಕೊಂಡು ಅವರ ಜೀವನ ಹೇಗೆ ಅವ್ರು ನಡ್ಕೊಂಡು ಹೋಗ್ತಾ ಇದೆ ಅದನ್ನು ಸಹ ನಾವು ಸಹ ಅಳವಡಿಸ್ಕೋಬೇಕು ಅಂತ ನನ್ನ ಮನಸ್ಸಿಗಾಯಿತು. ಹಾಗೆ ನಮ್ಮ ಸ್ತ್ರೀಶಕ್ತಿ ಗುಂಪಿನವರು ಇವರು ಹೇಳಿದಾಗೆ ನಾನು ಇಷ್ಟು ಸ್ತ್ರೀಶಕ್ತಿ ಗುಂಪುಗಳಿಗೆ ನಾನು ಹೋಗಿದ್ದೇನೆ. ನಾನು ಸುಮ್ಮನೆ ಅತಿಶಕ್ತಿಯಾಗಿ ಹೇಳೋದಿಲ್ಲ, ಇಷ್ಟು ಸ್ತ್ರೀಶಕ್ತಿ ಗುಂಪಿನಲ್ಲಿ ಇಷ್ಟೊಂದು ಆ್ಯಕ್ಟಿವಿಟೀಸ್ ಆಗಿ ಮಾಡುವಂತಹದ್ದು ನಾನು ಎಲ್ಲೂ ನೋಡಲಿಲ್ಲ. ಇನ್ನು ಮುಂದೆ ನೋಡ್ಬೋದೇನೋ ಗೊತ್ತಿಲ್ಲ, ಆದರೆ ಎಲ್ಲದರಲ್ಲೂ ಸಹ ಭಾಗವಹಿಸುವಂತಹ ನಿಮ್ಮ ಗುಣ ಇದು ಯಾವಾಗಲೂ ನೀವು ಮುಂದುವರಿಲಿ ಅಂತ ಹೇಳಿ ನಾನು ಯಾಕಂತಂದರೆ ಗುರುತಿಸ್ಕೊಳ್ಳೋದು ತುಂಬ ಕಷ್ಟ, ಅದು ಒಬ್ಬೊಂದು ವ್ಯಕ್ತಿ ಗುರುತಿಸ್ಕೋಬೇಕಾದ್ರೆ. ಹಾಗಾಗಿ ನೀವು ತುಂಬ ಪ್ರಯತ್ನ ಪಡ್ತಾ ಇದ್ದೀರಿ, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ, ಟೀಚರ್ನ ಒಬ್ಬರನ್ನೇ ಬಿಡೋದಿಲ್ಲ, ಎಲ್ಲರೂ ಸಹ ಸೇರಿಕೊಂಡು ಈಗ ನೀವೊಂಥರ ಈ ಮನೆಗಳಲ್ಲಿ ನಾವು ಹೇಗೆ ಎಲ್ಲ ಒಟ್ಟಾಗಿ ಕೆಲಸಗಳನ್ನು ಮಾಡ್ತೇವೆ ಆ ಥರ ನೇಚರ್ ನಿಮ್ಮಲ್ಲಿ ಇರೋದು ನನಗೆ ತುಂಬ ಖುಷಿ ಆಗ್ತಾ ಉಂಟು. ಮತ್ತು ನನಗೆ ಇಲ್ಲಿ ಬರೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ.
ನನಗೆ ತುಂಬ ಸಂತೋಷ ಆಗ್ತಾ ಇದೆ ಇವತ್ತು ನನಗೊಂದು ಗುರುತಿಸಿ ಇದು ಮಾಡಿದ್ದಕ್ಕೆ. ಮತ್ತು ಈ ಥರ ಒಂದು ವಾತಾವರಣದಲ್ಲಿ ನನಗೆ ತುಂಬ ಖುಷಿ ಆಗ್ತದೆ. ಎಲ್ಲರೂ ಒಂದು ಭಾಗವಹಿಸುವಿಕೆ ಉಂಟಲ್ಲ, ಅದು ಎಲ್ಲರಲ್ಲೂ ಬರೋದಿಲ್ಲ. ಅದು ನಾವು ಹೇಳಿ ಬರುವಂಥದ್ದಲ್ಲ, ಅದು ತಾನಾಗೇ ಬರುವಂಥದ್ದು. ಅದನ್ನೆಲ್ಲ ನೀವು ಅಳವಡಿಸ್ಕೊಂಡಿರೋದು ನನಗೆ ತುಂಬ ಹೆಮ್ಮೆಯ ವಿಷಯ. ನಮ್ಮ ಅಧಿಕಾರಿಯವರು ಇದ್ದಾರೆ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯವರು, ಹಾಗೆ ಇಲ್ಲಿ ಶಂಕರಿಯವರು ಏನಿದ್ದಾರೆ ಅವರು ಅಷ್ಟೇ. ಅವರು ಸಹ ಪ್ರತಿಯೊಂದು ಈ ಥರ ಕಾರ್ಯಕ್ರಮಗಳಿಗೆ ಹೋಗುವುದು, ಅಟೆಂಡ್ ಮಾಡುವುದು ಮತ್ತು ಈ ಥರ ಎಲ್ಲ ಸಲಹೆ ಸೂಚನೆ ಕೊಡೋದು, ಅವರು ಅದರಲ್ಲಿ ಮುಂದೆ ಇದ್ದಾರೆ. ಹಾಗಾಗಿ ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನನಗೆ ಒಂದು ಕರೆದು ಸನ್ಮಾನ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಅಂಗನವಾಡಿ ಕಾರ್ಯಕರ್ತೆಗೂ ಅಷ್ಟೇ, ಅವರು ನೀವೆಲ್ಲ ಇಷ್ಟು ಆ್ಯಕ್ಟಿವ್ ಆಗಬೇಕಾದ್ರೆ ಅವರು ಸ್ವಲ್ಪ ಅವರ ಪ್ರಯತ್ನವೂ ಉಂಟು. ಹಾಗಾಗಿ ಅವರು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಇದೇ ರೀತಿ ಮುಂದುವರಿಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಇಂದು ನಾವು ಗಾಂಧಿ ಜಯಂತಿ ಜೊತೆಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಇದರಿಂದ ICDS ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವು ತುಂಬ ಸೂಕ್ತವಾಗಿದೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾತೆಯರು ಕೆಲವು ಅಡುಗೆಗಳನ್ನೆಲ್ಲ ಮಾಡಿ ತಗೊಂಡು ಬಂದಿದ್ದಾರೆ. ಅದರ ಬಗ್ಗೆ ನಮ್ಮ ಅತಿಥಿಯವರು ಬಹಳ ಸೂಕ್ತವಾಗಿ ನಮಗೆಲ್ಲ ಮನ ಮುಟ್ಟುವಂತೆ ಅದನ್ನು ವಿವರಿಸಿದ್ದಾರೆ. ಹಾಗೆಯೇ ನಾವು ಮನೆಯಲ್ಲಿ ಮಹಿಳೆಯರಂತಹ ಎಲ್ಲ ಅಡುಗೆಗಳನ್ನು ಮಾಡಿ ರೋಗವನ್ನು ದೂರ ಇಡುವುದರ ಜೊತೆಗೆ ನಾವು ಆರೋಗ್ಯವಂತರಾಗಿರಲು, ನಮ್ಮ ಕುಟುಂಬವು ಆರೋಗ್ಯವಂತರಾಗಿರಲು ನಾವು ಪ್ರಯತ್ನಿಸೋಣ. ಹಾಗೆ ಈಗ ಅಂಗನವಾಡಿ ಕೇಂದ್ರ ನಡೀತಾ ಇಲ್ಲ, ಮಕ್ಕಳು ಶಾಲೆಗೆ ಬರ್ತಾ ಇಲ್ಲ. ಆದರೂ ನಮ್ಮ ಸರ್ಕಾರದವರು ಅಂಗನವಾಡಿ ಕೇಂದ್ರದ ಮೂಲಕ ಎಲ್ಲ ಮಕ್ಕಳಿಗೆ, ಸಾಧಾರಣ ಇಂಗ್ಲೀಷ್ ಮೀಡಿಯಂಗೆ ಹೋಗೋ ಮಕ್ಕಳಿಗೆ ಸಹ ಅವರ ಪ್ರಾಯಕ್ಕೆ ಅನುಗುಣವಾಗಿ ಆಹಾರವನ್ನು ವಿತರಿಸ್ತಾ ಇದ್ದಾರೆ. ತುಂಬ ಒಳ್ಳೊಳ್ಳೆ ಆಹಾರ, ಹುರುಳಿ, ಪಚ್ಚೆಸರು, ಅಕ್ಕಿ, ಬೆಲ್ಲ ಇವುಗಳನ್ನು ತಾಯಂದಿರನ್ನು ಕರೆದು ತಿಂಗಳು ಮನೆಗೆ ಮುಟ್ಟಿಸ್ತಾ ಇದ್ದಾರೆ. ಹಾಗೆ ಆಸುಪಾಸಿನ ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಎಲ್ಲ ಸರ್ಕಾರದ ವತಿಯಿಂದ ಬಹಳ ಸೂಕ್ತ ಆಹಾರ ಒದಗಿಸ್ತಾ ಬಂದ್ದಾರೆ. ಇದೆಲ್ಲ ಸರ್ಕಾರವು ಮಾಡಿದ ಬಹಳ ಒಳ್ಳೆಯ ಯೋಜನೆ. ಈ ಯೋಜನೆಯನ್ನೆಲ್ಲ ನಾವು ಅಳವಡಿಸೋಣ, ನಮ್ಮ ಮಕ್ಕಳನ್ನು ಚೆನ್ನಾಗಿ ಬೆಳೆಸೋಣ. ಅವರಿಗೆ ನಮ್ಮ ಸಂಸ್ಕೃತಿಯನ್ನು ಎಲ್ಲ ನಾವು ಅನುಸರಿಸುತ್ತಾ ನಮ್ಮ ಮಕ್ಕಳು ಅದನ್ನು ಅನುಸರಿಸುವಂತೆ ಅವರು ಒಳ್ಳೆಯ ಗುಣನಡತೆ ಸಂಪನ್ನದ ಮಕ್ಕಳಾಗಿ ಬೆಳೆದು ನಮ್ಮ ಭಾರತ ದೇಶಕ್ಕೆ ಒಳ್ಳೆಯ ಪ್ರಜೆಗಳಾಗುವಂತೆ ನಾವು ಪ್ರಯತ್ನಿಸೋಣ. ಇಂದಿನ ಮಕ್ಕಳೇ ಮುಂದಿನ ಜನಾಂಗ. ಮಕ್ಕಳೇ ನಮ್ಮ ಮನೆಯ, ನಮ್ಮ ದೇಶದ ಸಂಪತ್ತು. ಅವರನ್ನು ಚೆನ್ನಾಗಿ ಬೆಳೆಸುವುದು ನಮ್ಮ ತಾಯಂದಿರ ಕರ್ತವ್ಯ. ನಾವು ಅವರಿಗೆ ಮಾದರಿಯಾಗಿದ್ದುಕೊಂಡು ನಾವು ಗುರು ಹಿರಿಯರನ್ನು ಗೌರವಿಸುತ್ತಾ, ದೇವರನ್ನು ನೆನೆಯುತ್ತಾ, ಹಾಗೆಯೇ ನಮಗೆ ಎಲ್ಲ ನೆರೆಹೊರೆಯವರನ್ನು ಪ್ರೀತಿಯಿಂದ ಕಾಣುತ್ತಾ, ನಮ್ಮಿಂದ ಆದಷ್ಟು ಸಹಾಯವನ್ನು ಮಾಡುತ್ತಾ ನಾವು ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಂಡ್ರೆ, ಒಳ್ಳೆಯ ಗುಣಗಳನ್ನು ಮಕ್ಕಳಿಗೆ ಮಾದರಿಯಾಗಿ ಮಾಡಿಕೊಂಡ್ರೆ ಮಕ್ಕಳು ಕೂಡ ಅದನ್ನು ಅನುಸರಿಸ್ತಾರೆ. ಆದ ಕಾರಣ ಈ ಒಂದು ಸಂದರ್ಭದಲ್ಲಿ ನನಗೊಂದು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ ನನ್ನ 2 ಮಾತುಗಳಿಗೆ ಪೂರ್ಣ ವಿರಾಮ. ಸಂಪೂಜ್ಯೆ ದೇವಿ ಮೂಕಾಂಬಿಕೆ ಶುಭೆ ಕೊಲ್ಯಸ್ಥಿತೆ ಜಗನ್ಮಾತಾ ಸರ್ವೇಶ ಮಂಗಲಂ ಕುರು. ಇಲ್ಲಿ ಬಂದಂಥ ಗಣ್ಯ ವ್ಯಕ್ತಿಗಳಿಗೆಲ್ಲರಿಗೂ ನನ್ನ ನಮನ ಕೊಡುತ್ತಾ, ಇಂದಿನ ಈ ಕಾರ್ಯಕ್ರಮವು ಬಹಳ ಸುಸೂತ್ರವಾಗಿ, ಬಹಳ ಅಚ್ಚುಕಟ್ಟಾಗಿ, ಅಷ್ಟು ಒಗ್ಗಟ್ಟಿನಲ್ಲಿ ನಡೆಸಿದ್ದು ಬಹಳ ಗಾಂಧೀಜಿಯವರಿಗೆ ಬಹಳ ಖುಷಿಯಾಗಿರ್ಬೋದು. ಯಾಕೆಂದರೆ ಅವರು ಕೂಡ ಐಕ್ಯಮತ್ಯ ಅಂತ ಸಾರ್ತಾಯಿದ್ರು. ಐಕ್ಯಮತ್ಯ ಅಂದರೆ ಒಗ್ಗಟ್ಟು. ಈ ಒಗ್ಗಟ್ಟಿನಲ್ಲಿ ಏನು ಕೆಲಸ ಕೂಡ ಮಾಡ್ಬೋದು ಅಂತ ಹೇಳಿ ಈ ಅಂಗನವಾಡಿಯಲ್ಲಿ ಇವತ್ತಲ್ಲ, ನಾನು ಕೂಡ ಈ ಅಂಗನವಾಡಿಯಲ್ಲಿ ಹೆಲ್ಪರ್ ಆಗಿದ್ದಾಗಲೂ ಭಾಳ ವಿಶೇಷವಾಗಿ ನಡೀತಾ ಇತ್ತು. ಅದನ್ನೇ ಮುಂದುವರಿಸ್ಕೊಂಡು ತುಳಸಿ ಟೀಚರು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅದು ನಮ್ಮ ಇಲ್ಲಿ ದೇವಿಯ ಹಾಗೂ ಸ್ವಾಮೀಜಿಯವರ ಆಶೀರ್ವಾದದಿಂದ ಅಂತ ನಾನು ಹೇಳೋದಕ್ಕೆ ಖುಷಿ ಪಡ್ತೇನೆ. ಯಾಕೆಂತ ಹೇಳಿದರೆ ಇಲ್ಲಿ ಯಾವ ವಿಷಯವು ತಗೊಳ್ಳಿ ಸುಸೂತ್ರವಾಗಿ, ಚಂದವಾಗಿ, ಅಚ್ಚುಕಟ್ಟಾಗಿ ನಡೆಯುವಂಥದ್ದು ಈ ಸ್ಥಳದ ಮಹಿಮೆ. ಹೀಗೆ ಒಂದು ಮನುಷ್ಯರಿಗೆ ಮನಸ್ಸು ಕೊಡುವುದು ಅಂತ ಹೇಳುವಂಥದ್ದು ದೇವರು ಹೊರತು ನಾವು ಮಾಡಿ ತನ್ನಿ ಅಥವಾ ಎಡಿ ಅಂಥದ್ದು ಮಾಡಿ ಇಂಥದ್ದು ಮಾಡಿ ಅಂತ ಹೇಳ್ಬೋದು. ಆದರೆ ಮಾಡಿ ತರುವಂಥ ಒಂದು ಮನಸ್ಸನ್ನು ದೇವರು ಕೊಟ್ಟರೆ ಅದು ಯಾರೂ ಕೂಡ ಮಾಡ್ತಾರೆ. ಇವತ್ತಿಗೆ ಮುಂದಕ್ಕೆ ಈ ಕೊರೋನಾ ಬಂದ ನಂತರ ಎಲ್ಲರಿಗೂ ಮನೆ ಮದ್ದೇ ಬಹಳ ಖುಷಿ. ಮೊದಲು ತಾಯಂದರು ಹಠ ಮಾಡಿ ಕೊಡ್ತಿದ್ದ ಕಹಿ ಮದ್ದನ್ನು ಕುಡಿತಿಲ್ಲಾಯಿತು. ಈಗ ತಾವೇ ಮಾಡಿ ಎಲ್ಲರೂ ಕುಡಿತಾರೆ. ಯಾಕೆ ಅಂತ ಹೇಳಿದರೆ ನಾನು ಇದು ಕೊರೋನಾಕ್ಕೆ ಬೀಳಬಾರ್ದು ಅಂತ ಹೇಳುವಂಥ ಒಂದು ಉದ್ದೇಶದಿಂದ. ಆದ್ದರಿಂದ ನಾನು ಹೇಳೋದು, ಯಾವುದು ಸಹ ನಮ್ಮ
ಕಲ್ಪನಾ ಮೇಡಮ್ ಇಲ್ಲಿ ಬಂದಂದಿನಿಂದ ಅವರ ಹುರುಪನ್ನೆಲ್ಲ ನಮ್ಮ ಹತ್ರ ಸಹ ತೊಡಗಿಸಿ ನಮ್ಮನ್ನು ಬಹಳ ಗಟ್ಟಿಗರಾಗಿ ಮಾಡಿ ನಮ್ಮನ್ನೆಲ್ಲರನ್ನು ಗಟ್ಟಿಗರಾಗಿ ಮಾಡಿದ್ದು ಕಲ್ಪನಾ ಮೇಡಮ್. ಅವರಿಗೆ ಇವತ್ತು ನಾವು ಸನ್ಮಾನ ಕೊಟ್ಟಿದ್ದು ಸಾರ್ಥಕ. ಯಾಕೆಂತ ಹೇಳಿದರೆ ನಾವು ಅದು ನಮ್ಮ ಸಾರ್ಥಕತೆಯನ್ನು ತೋರಿಸೋದು ಸನ್ಮಾನದಲ್ಲಿ ತೋರಿಸ್ಬೇಕು. ಯಾಕೆಂದರೆ ಇವತ್ತು ಬಿಟ್ಟು ಹೋದ ನಂತರ ಅವ್ರು ಯಾವತ್ತೂ ನಮ್ಮನ್ನು ಗ್ರಹಿಸ್ತಾ ಇರುತ್ತಾರೆ. ಯಾವುದು ಫಲಾಪೇಕ್ಷೆ ಇಲ್ಲದೆ ಅವರು ಮಾಡಿದ್ದು, ನನಗೆ ಫಲ ನಾಳೆ ಕೊಡ್ತಾರೆ ಅಂತ ಹೇಳೋ ಉದ್ದೇಶವೇ ಇಲ್ಲದೆ ಮಾಡಿದಂಥ ಆ ಒಂದು ಕೆಲಸಕ್ಕೆ ಇವತ್ತು ಗಣ್ಯ ವ್ಯಕ್ತಿಗಳು ಸಿಕ್ಕಿದ್ದು ಬಹಳ ವಿಶೇಷ. ನಮ್ಮ ಇದು ಆಹಾರದ ಪದ್ಧತಿ, ಯೋಗ ಇದನ್ನೆಲ್ಲ ವಿವರಣೆ ಕೊಡಬೇಕಿದ್ರೆ ಒಂದು ಗಣ್ಯ ವ್ಯಕ್ತಿಗಳು ಬೇಕು. ಅವರಿಂದ ಅನುಭವದ ಮಾತು ಬಂದರೆ ಮಾತ್ರ ನಾವು ಮಾಡಿದ್ದಕ್ಕೆ ಸಾರ್ಥಕ. ಬರೀ ಮಾಡಿದೆವು, ತಿಂದೆವು, ಹೋದೆವು, ಇಷ್ಟು ಮಾಡಿದರೆ ಏನು ಪ್ರಯೋಜನ ಇಲ್ಲ. ಇದು ವಿಷಯ. ಯಾಕೆಂತ ಹೇಳಿದರೆ ಯಾವತ್ತೂ ಹಿಂದಿನವ್ರದ್ದೇ ಮಾತು ಸರಿ. ಹಿಂದಿನವರು ಹೇಳುವಾಗ ನಮಗೆ ಕಿರಿಕಿರಿ ಆಗ್ತದೆ. ಇವತ್ತಿಗೂ ನಾವು ಹೇಳಿದರೆ ಮಕ್ಕಳು ಕೇಳೋದಿಲ್ಲ ಅಂತ ಹೇಳ್ತೇವೆ. ನಾವು ಮೊದಲಿನವ್ರು ಕೇಳಿಲ್ವಾ? ಕೇಳಿಸಬೇಕು, ಮುದ್ದು ಮಾಡೋದು ಬೇಕು. ತೋರಿಕೆ ಮುದ್ದಾಗಬಾರ್ದು, ಮನಸ್ಸಿನಲ್ಲಿ ತುಂಬ ಮುದ್ದು ಇರಬೇಕು. ಆದರೆ ಮುದ್ದಾಗಬಲ್ಕೆ ಮಾಡಬಾರ್ದು. ಮಕ್ಕಳನ್ನು ಯಾವತ್ತೂ ಮುದ್ದು ಕೇಳಿದ್ದನ್ನೆಲ್ಲ ಕೊಡಬಾರ್ದು. ಕೇಳಿದ್ದನ್ನು ಕೊಟ್ಟದಕ್ಕೆ ಆರೋಗ್ಯ ಕೆಟ್ಟಿರೋದು. ಆರೋಗ್ಯನ ಪುನಃ ವಾಪಸ್ ತರಬೇಕಿದ್ರೆ ಎಷ್ಟೋ ಔಷಧಿ ಮಾಡಬೇಕು. ಆ ಔಷಧಿಗೆ ಲಕ್ಷ ಸುರಿಬೇಕು. ಈಗ ಒಂದು ಆಸ್ಪತ್ರೆಗೆ ಹೋದರೆ 9 ಲಕ್ಷ 10 ಲಕ್ಷ ಅಂತ ಹೇಳ್ತಾರೆ. ಆಗ ಅದನ್ನು ಕೊಡದೆ ಇದನ್ನು ಈಚೆ ತರಲಿಕ್ಕೆ ಸಾಧ್ಯ ಇಲ್ಲ. ಆ ಥರದಲ್ಲಿ ನಾವು ಅದನ್ನು ಹೇಳೋದು ಆರೋಗ್ಯ ಎಷ್ಟು ಮುಖ್ಯ ಅಂತ ಹೇಳಿ ನಮ್ಮ ಇಲಾಖೆಯವರು ಅಷ್ಟು ಆರೋಗ್ಯ ಇಲಾಖೆಯವರು ಅಂತ ಹೇಳಿ ಅಷ್ಟು ಅದನ್ನು ನಮ್ಮ ಮುತುವರ್ಜಿಯಿಂದ ನಡೆಸಿದ್ರಿಂದ ಇವತ್ತು ಎಷ್ಟೋ ಜನಕ್ಕೆ ನಾನು ಒಂದು ಉದಾಹರಣೆಗೆ ಹೇಳೋದು, ನಮ್ಮ ಈ ಸೋಮೇಶ್ವರ ಗ್ರಾಮದಲ್ಲಿ ಕೊರೋನಾ ಇಲ್ಲ, ಬರೋದು ಇಲ್ಲ. ಯಾಕೆ ಅಂತ ಹೇಳಿದರೆ ಆರೋಗ್ಯವನ್ನು ಎಲ್ಲರೂ ಕಾಪಾಡಿಕೊಳ್ತಾರೆ. ಯಾರಿಗೆ ಹೇಳಿದರೆ ಬುದ್ಧಿ ಅರ್ಥ ಆಗ್ತದೆ. ಮತ್ತು ದೇವರ ದಯೆ, ಇದು 3 ಒಟ್ಟಾದಾಗ ಖಂಡಿತವಾಗಿ ನಮಗೆ ಅದು ಸಾಧ್ಯ ಉಂಟು. ಯಾವುದು ಆಗುವುದಿಲ್ಲ ಅಂತ ಇಲ್ಲ, ಯಾವುದು ಆಗ್ತದೆ. ಮಾಡಿದಂಥ ಕೆಲಸ ಇಲ್ಲಿ ಅಂಗನವಾಡಿದ್ದು ಅದ್ಭುತ, ಅಮೋಘ. ಈಗ ಗಣ್ಯ ವ್ಯಕ್ತಿಗಳೇ ಹೇಳಿದರು, ನಿಜವಾಗ್ಲೂ ಇದೊಂದು ಇದು ಭಾಗ್ಯ. ಖಂಡಿತವಾಗಿ ಈ ಶಾಲೆಯಲ್ಲಿ ಬಂದ ಎಲ್ಲ ತಾಯಂದರು ಸಹ ಭಾಗ್ಯವಂತರು. ಯಾಕೆಂದರೆ ಇಲ್ಲಿ ದೇವಸ್ಥಾನ ಕೂಡ ಉಂಟು. ಅಲ್ಲಿ ಕೂಡ ನಾವೆಲ್ಲರೂ ಒಟ್ಟಿಗೆ ಸಹಕರಿಸಿ ದೇವಸ್ಥಾನವನ್ನು ಬಹಳ ಚಂದದಲ್ಲಿ ನಡೆಸ್ತೇವೆ. ಈಗ ಮಹಿಳಾ ಮಂಡಳಿ ಅಂತ ಉಂಟು, ಅಲ್ಲಿ ಎಲ್ಲರೂ ನಾವು ಸೇರಿ ಯಾವ ಕೆಲಸ ಬೇಕೋ ಅದನ್ನು ರೆಡಿಯಾಗಿ ನಾವು ಕೊಡ್ತೇವೆ. ಆ ಒಂದು ಎಲ್ಲ ಅದ್ಭುತವನ್ನು ಕೆಲಸವನ್ನು ಮಾಡಲಿಕ್ಕೆ ಶಕ್ತಿ ಅವಳು ಕೊಟ್ಟಿದ್ದಾಳೆ. ಅವಳನ್ನು ಕೂಡ ಕೊರೋನಾದಲ್ಲಿ ಯಾರೂ ಮರೀಲಿಲ್ಲ. ಬಂದು ಅವಳನ್ನು ಸಹ ಕೂಡ ನೋಡ್ತಾ ಇದ್ರು. ಕೆಲವರ ದೇವಸ್ಥಾನ ಬಂದು ಅಂತ ಹೇಳಿದರೆ ಯಾರೂ ಹೋಗ್ತಿಲ್ಲ ಆಯಿತು. ಇಲ್ಲಿ ಹಾಗೆಲ್ಲ ಸೇವೆ ಆಗ್ತಾಯಿತ್ತು. ಅದು ನಮ್ಮ ಅದು ದೇವರ ಮಹಿಮೆ ಅಂತ ನಾವು ಹೇಳೋದು. ಹೀಗೆ ನಾವು ಎಲ್ಲರೂ ಒಗ್ಗಟ್ಟಾಗಿ ಏನಾದರೂ ಸಾಧಿಸ್ಬೋದು ಅಂತ ಹೇಳೋದಕ್ಕೆ ಇದೇ ನಿದರ್ಶನ. ಇಷ್ಟು ಹೇಳಿ ನನ್ನ ಮಾತು. ಪೌಷ್ಟಿಕ ಆಹಾರವನ್ನು ಮಾಡಿ ತಂದಿದ್ದೀರಿ. ಇದು ಒಂದಲ್ಲ ಒಂದು ಬಗೆಯ ಪೌಷ್ಟಿಕ ಆಹಾರವನ್ನು ಹೊಂದಿದೆ. ಸರ್ ಆಗಲೇ ಹೇಳಿದರು ನಮ್ಮ ಯೋಗ ಗುರುಗಳು. ನಿಜವಾಗಿ ಅದು ನಮಗೆ ಭಾಗ್ಯವೇ. ಯೋಗ ಇದ್ದಲ್ಲಿ ಯೋಗವೇ ಭಾಗ್ಯ ಅಂತ ಹೇಳ್ತಾರೆ. ರೋಗ ಇರುವುದಿಲ್ಲ, ಅಂದರೆ ಯೋಗದಿಂದ ರೋಗ ಮುಕ್ತ ಅಂತ ಹೇಳ್ತಾರೆ. ಈಗ ಹೆಚ್ಚಿನವರು ಸರ್ ಹೇಳಿದ ಹಾಗೆ ಕಾಯಿಲೆ ಇಲ್ಲದವರು ಬಹಳ ಕಡಿಮೆ, ಕಾಯಿಲೆ ಇದ್ದವರೇ ಜಾಸ್ತಿ. ಯಾಕಂತೇಳಿದರೆ ಈಗಿನ ನಮ್ಮ ಆಹಾರ ಪದ್ಧತಿ ಅದನ್ನು ಸರಿಪಡಿಸಿಕೊಂಡ್ರೆ ಈಗ ನಮ್ಮ ರೋಗವನ್ನು ಕಡಿಮೆ ಮಾಡಬಹುದು. ಒಂದು ನಾವು ತಿನ್ನುವಂಥ ಆಹಾರ. ಈಗ ಇಲ್ಲೇ ನೀವು ಮಹಿಳೆಯರು ಇಷ್ಟು ಪೌಷ್ಟಿಕ ಆಹಾರವನ್ನು ಮಾಡಿ ತಂದ್ರಿ ಅಲ್ವಾ? ಇದು 17 ಬಗೆಯ ಪೌಷ್ಟಿಕ ಆಹಾರದಲ್ಲಿ ಉಂಟು ಅಂತ ಹೇಳಿದರೆ ಇದರಲ್ಲಿ ಎಷ್ಟು ವಿಟಮಿನ್ಸ್ ಇದೆ, ಎಷ್ಟು ಕಬ್ಬಿಣಾಂಶ ಇದೆ, ಎಷ್ಟು ಲವಣಾಂಶ ಇದೆ, ಕಾರ್ಬೋಹೈಡ್ರೇಟ್ ಇದೆ. ಅದೇ ರೀತಿ ಸೊಪ್ಪುಗಳಲ್ಲಿ ಮಾಡಿದಂಥದ್ದು ನುಗ್ಗೆ ಸೊಪ್ಪಿನ ಪಲ್ಯ ಮತ್ತು ಮೊಳಕೆ ಬರಿಸಿದ ಹೆಸರು ಬೇಳೆ ಪಲ್ಯ ಒಂದು ಮಾಡಿದ್ದೀರಿ. ನಿಜವಾಗಿ ನುಗ್ಗೆ ಸೊಪ್ಪು ಬಹಳಷ್ಟು ಒಳ್ಳೆಯದು. ನಾವು ವಾರದಲ್ಲಿ ಒಂದು 2 ದಿನ ಆದರೂ ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿ ತಿನ್ನಲೇಬೇಕು. ಯಾಕೆಂತ ಹೇಳಿದರೆ ನುಗ್ಗೆ ಸೊಪ್ಪಿನಲ್ಲಿ ಕಬ್ಬಿಣಾಂಶ ಹೇರಳವಾಗಿದೆ. ಮತ್ತು ಮೊಳಕೆ ಬರಿಸಿದ ಬೇಳೆಕಾಳುಗಳಲ್ಲಿ ಪ್ರೋಟೀನ್ ಜಾಸ್ತಿ ಆಗಿದೆ. ಪ್ರೋಟೀನ್ ಮತ್ತು ಕಬ್ಬಿಣ. ಪ್ರೋಟೀನ್ ನಮ್ಮ ಬೆಳವಣಿಗೆಗೆ ಬೇಕು, ಮಕ್ಕಳ ಬೆಳವಣಿಗೆಗೆ ತುಂಬ ಇಂಪಾರ್ಟೆಂಟ್ ಪ್ರೋಟೀನ್. ಅದೇ ರೀತಿ ಸೊಪ್ಪುಗಳು ಯಾವುದೇ ಒಂದು ಸೊಪ್ಪುಗಳಲ್ಲಿ ಕೂಡ ಕಬ್ಬಿಣಾಂಶ ಹೇರಳವಾಗಿದೆ. ಇದನ್ನು ನಾವು ಮಹಿಳೆಯರು ತಿಂದಲ್ಲಿ ನಮಗೆ ರಕ್ತದಂಶ ಜಾಸ್ತಿ ಆಗ್ತದೆ. ಈಗ ನಮಗೆ ಹಿಮೋಗ್ಲೋಬಿನ್ ಅಂಶ ಒಂದು ಮನುಷ್ಯನಿಗೆ ಇಷ್ಟೇ % ಇರಬೇಕು ಅಂತ ಹೇಳ್ತೇವೆ. ಮಹಿಳೆಯರಿಗೆ 12%ಗಿಂತ ಜಾಸ್ತಿ ಇರಬೇಕು, 12ರಿಂದ 14 ತನಕ. ಅದಕ್ಕಿಂತ ಕಡಿಮೆ ಬಂದರೆ
9, 8 ಎಲ್ಲ ಬಂದರೆ ತುಂಬ ಅದು ಕಡಿಮೆ. ಯಾಕಂದರೆ ತಲೆ ತಿರುಗುವುದು, ನಮಗೆ ನಿತ್ರಾಣ ಆಗುವಂಥದ್ದು, ಸುಸ್ತು ಎಲ್ಲ ಬರ್ತದೆ. ಆಮೇಲೆ ನಾವೇನು ಮಾಡಬೇಕು, ಕಬ್ಬಿಣಾಂಶದ ಮಾತೆಯನ್ನು ತಗೋಬೇಕು, ಆಮೇಲೆ ವಿಟಮಿನ್ ಮಾತ್ರೆಗಳನ್ನು ತಗೋಬೇಕು. ಆಮೇಲೆ ಹೇಳ್ತಾರೆ ಡಾಕ್ಟ್ರೇ, ಕಬ್ಬಿಣಾಂಶ ಇರೋ ವಸ್ತುಗಳನ್ನು ತಗೊಳ್ಳಿ ಅಂತ ಹೇಳುವಂಥದ್ದು. ಬೆಲ್ಲದಲ್ಲಿ ಕಬ್ಬಿಣಾಂಶ ಇದೆ. ಈಗ ನಾವು ಎಲ್ಲ ಆಹಾರ ಪದ್ಧತಿಗಳಲ್ಲಿ ಸ್ವಲ್ಪ ಸಕ್ಕರೆಗಿಂತ ಬೆಲ್ಲವನ್ನು ಉಪಯೋಗ ಮಾಡುವುದು ತುಂಬ ಉತ್ತಮ. ಇದನ್ನು ಸ್ವಲ್ಪ ನಾವು ಬದಲಾವಣೆ ಮಾಡಿಕೊಂಡ್ರೆ, ನಮ್ಮ ಆಹಾರ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡ್ರೆ, ಸರ್ ಆಗಲೇ ಹೇಳಿದರು, ನಾವು ಇವಾಗ ಹೆಚ್ಚಾಗಿ ಫಾಸ್ಟ್ ಫುಡ್ಡು, ರೆಡಿ ಫುಡ್ಡುಗಳಿಗೆ ಮಾರು ಹೋಗ್ತಾ ಇದ್ದೇವೆ. ಯಾರು? ನಾವೇ, ಪೋಷಕರೇ ಅದಕ್ಕೆ ಮಾರು ಹೋದರೆ ನಮ್ಮ ಮಕ್ಕಳು ಕೂಡ ಅದಕ್ಕೇ ಹೋಗ್ತಾರೆ. ನಾವೇ ಮನೆಯಲ್ಲಿ ರೆಡಿ ಮಾಡಿ ಫುಡ್ಡು ಮಕ್ಕಳಿಗೆ ಕೊಟ್ಟರೆ ಅದನ್ನು ಸಣ್ಣದಿನಿಂದ ಅಭ್ಯಾಸ ಮಾಡಬೇಕು. ಈಗ ನಾವು ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ಸಂಜೆ ಹೊತ್ತು ನೆಲಗಡಲೆ ಮತ್ತು ಬೆಲ್ಲ ಕೊಡ್ತೇವೆ. ಅಡಿಗೆ ಮಾಡೋದು ಯಾರು ಮನೆಯಲ್ಲಿ? ತಾಯಂದಿರು ಅಲ್ವಾ? ಅದಕ್ಕೆ ನೀವು ಸರಿಯಾಗಿ ವಾರದಲ್ಲಿ ಒಂದು 2 ಸಲ ಅದು ಮೊಳಕೆ ಬರಿಸಿದ ಬೇಳೆಕಾಳು, ಸೊಪ್ಪು ತರಕಾರಿಗಳು, ಆನಂತರ ಜಾಸ್ತಿ ಏನು ಗೊತ್ತಾ, ನಾನ್ ವೆಜ್ ಅಂದರೆ ಮಾಂಸಾಹಾರ ತಿನ್ನಬೇಕಿಲ್ಲ ಅಂತಲ್ಲ, ಅದಕ್ಕೆ ಲಿಮಿಟ್ ಇರಬೇಕು. ಲೆಕ್ಕಕ್ಕಿಂತ ಜಾಸ್ತಿ ಖಂಡಿತ ತಿನ್ನಬಾರ್ದು. ಆದಷ್ಟು ಸೊಪ್ಪು ತರಕಾರಿಗಳನ್ನು ತಿನ್ನಿ. ಇದು ದೇಹಕ್ಕೆ ಬಹಳಷ್ಟು ಒಳ್ಳೆಯದು, ಜೀರ್ಣಕ್ರಿಯೆಗೂ ಕೂಡ ಒಳ್ಳೆಯದು, ರಕ್ತದಂಶ ಕೂಡ ಜಾಸ್ತಿ ಆಗ್ತದೆ. ಅದೇ ರೀತಿ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಆಗ ಹೇಳಿದರು ಮೇಡಮ್, ಈಗ ಎಲ್ಲರಿಗೂ ಕೂಡ ನಾವು ಪೌಷ್ಟಿಕ ಆಹಾರವನ್ನು ಮನೆಗೆ ವಿತರಣೆ ಮಾಡ್ತಿದ್ದೇವೆ. 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ, ಅದೇ ರೀತಿ 3 ರಿಂದ 6 ವರ್ಷದ ಮಕ್ಕಳಿಗೆ, LKG UKG ಮಕ್ಕಳಿಗೆ, ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಎಲ್ಲವರಿಗೆ ಕೂಡ ನಾವು ಏನು ಸರ್ಕಾರ ನಿಗದಿಪಡಿಸಿದ ಒಂದು ಗ್ರಾಮ್ಸ್ ಪ್ರಕಾರ ಅವರಿಗೆ ತಿಂಗಳಿಗೊಮ್ಮೆ ಮನೆಗೆ ಆಹಾರವನ್ನು ವಿತರಣೆ ಮಾಡ್ತಾ ಇದ್ದೇವೆ. ಇದು ಯಾಕೆ, ಯಾರು ಕೂಡ ಅಪೌಷ್ಟಿಕತೆಯಿಂದ ಬಳಲಬಾರದು. ನಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಂತ ಹೇಳಿದ್ರೆ, ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡುವಂಥ ಒಂದು ಇಲಾಖೆ. ಏನಿದ್ರು ಅವರ ಅಭಿವೃದ್ಧಿ ಆದರೆ ದೇಶದ ಅಭಿವೃದ್ಧಿ ಆಗ್ತದೆ. ಅದಕ್ಕೋಸ್ಕರ ನೀವೆಲ್ಲರೂ ಕೈ ಜೋಡಿಸಬೇಕು. ಅಂಗನವಾಡಿ ಎಲ್ಲ ಕೆಲಸ ಕಾರ್ಯಗಳಿಗೆ ಕೂಡ ನೀವು ಬರಬೇಕು. ನಿಮ್ಮ ಏನು ಒಂದು ಉತ್ಸಾಹ, ನಿಮ್ಮ ಮೊದಲಿನ ಮೇಡಮ್ ಕೂಡ ಹೇಳಿದರು, ನಿಮ್ಮ ಕಾರ್ಯಕರ್ತೆಯರು ಕೂಡ ಹೇಳಿದರು. ಅದೇ ಥರ ಇನ್ನು ಮುಂದೆ ಕೂಡ ಆ ಉತ್ಸಾಹ ಹುರುಪು ನಿಮ್ಮಲ್ಲಿ ಇರಲಿ. ಅದೇ ರೀತಿ ಇನ್ನು ಮುಂದೆ ಕೂಡ ಅಂಗನವಾಡಿಗೆ ನೀವು ಸಹಕಾರವನ್ನು ಕೊಡಿ. ಇದೇ ರೀತಿ ಕಾರ್ಯಕ್ರಮ, ಅದೇ ರೀತಿ ಅಂಗನವಾಡಿ ಆಗುವ ಎಲ್ಲ ಕೆಲಸ ಕಾರ್ಯಗಳಿಗೂ ನೀವು ಭಾಗಿಯಾಗಿ, ಅದೇ ರೀತಿ ನಾವು ಇವತ್ತು ಒಂದು ಸಸಿ ನಡುವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಇವತ್ತು ಈ ಗಾಂಧಿ ಜಯಂತಿಯ ಒಂದು ಸುಸಂದರ್ಭದಲ್ಲಿ, ಅಂದರೆ ನಮ್ಮದು ICDS ದಿನಾಚರಣೆ ಅಕ್ಟೋಬರ್ 2, 1975 ನಮ್ಮ ICDS ಯೋಜನೆ ಪ್ರಾರಂಭವಾಯಿತು. ಅದಕ್ಕೆ ಇವತ್ತು ಅಕ್ಟೋಬರ್ 2 ನಾವು ಆ ಗಾಂಧಿ ಜಯಂತಿ ದಿನಾಚರಣೆ ಅದಕ್ಕೆ ವಿಶೇಷತೆಯ ಮಹತ್ವ ಕೊಟ್ಟು ಅಂಗನವಾಡಿ ಕೇಂದ್ರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥದ್ದು ನಿಮ್ಮೆಲ್ಲರ ಭಾಗವಹಿಸಿಗೆ ನಮಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ. ಅದೇ ರೀತಿ ಇವತ್ತು ನಿಮ್ಮ ಮೇಲ್ವಿಚಾರಕಿಯರನ್ನು ಗುರುತಿಸಿ ಈ ದಿನ ನೀವು ಎಲ್ಲರ ಅತಿಥಿ ಗಣ್ಯರ ಎದುರಲ್ಲಿ ಸನ್ಮಾನ ಮಾಡಿದ್ದು ಕೂಡ ನನಗೆ ತುಂಬ ಒಂದು ಹೆಮ್ಮೆ ಆಯಿತು. ಯಾಕಂತೇಳಿದರೆ ನಾನು ಈ ವಲಯಕ್ಕೆ ಬಂದದ್ದು ಜೂನ್ ತಿಂಗಳಲ್ಲಿ, ಬಂದು 2-3 ತಿಂಗಳು ಆಯ್ತಷ್ಟೇ. ನಾನು ಒಂದು ಸಲ ಅಂಗನವಾಡಿಗೆ ವಿಸಿಟ್ ಮಾಡಿದ್ದೇನೆ, ಇದು 2ನೇ ಸಲ ಬರುವಂಥದ್ದು. ಆದರೆ ಇನ್ನು ಮುಂದೆ ಕೂಡ ನಿಮ್ಮ ಸಹಕಾರವನ್ನು ಬಯಸ್ತೇನೆ. ಅದೇ ರೀತಿ ಮತ್ತು ಅದರೊಟ್ಟಿಗೆ ಒಂದು ಯೋಜನೆ, ಮಾತೃ ವಂದನ ಯೋಜನೆ ಅಂತ ಗರ್ಭಿಣಿಯರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರದ್ದು ಒಂದು ಮಾತೃ ವಂದನ ಯೋಜನೆ ಅಂತ ಹೇಳಿಬಿಟ್ಟು ಆ ಅರ್ಜಿಗಳು ಈಗಾಗಲೇ ಅಂಗನವಾಡಿ ಕೇಂದ್ರದಿಂದ ಬರ್ತಾ ಇದೆ. ಇದು ಗರ್ಭಿಣಿಗೆ ಕೊಡುವಂಥ ಅವರ ಪೌಷ್ಟಿಕ ಆಹಾರ ಹಾಗೂ ವೈದ್ಯಕೀಯ ವೆಚ್ಚಕ್ಕಾಗಿ ಪೂರಕವಾಗಿ ಇಲಾಖೆ ಕೊಡುವಂಥ ಒಂದು ಅವರಿಗೆ ಪ್ರೋತ್ಸಾಹಧನ. ಅದರಲ್ಲಿ 5,000 ರೂಪಾಯಿ ಅಮೌಂಟನ್ನು ಅವರ ಅಕೌಂಟಿಗೆ ನೇರವಾಗಿ ಜಮೆ ಮಾಡುವಂಥದ್ದು. ಇದಕ್ಕೆ ನೀವು ಅರ್ಜಿಯನ್ನು ಸಕಾಲದಲ್ಲಿ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆಯ ಮೂಲಕ ನಮಗೆ ಕೊಡಿ, ನಿಮ್ಮ ಅಕೌಂಟಿಗೆ ನೇರವಾಗಿ ಅಮೌಂಟನ್ನು ಜಮೆ ಮಾಡಲಾಗುವುದು. ಇಷ್ಟು ನಮ್ಮ ಇಲಾಖೆಯ ಬಗ್ಗೆ ಮಾಹಿತಿಯನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ನಾನು ವಂದಿಸುತ್ತಾ, ಮತ್ತು ಪ್ರತಿ ತಿಂಗಳ ಮೊದಲನೇ ಗುರುವಾರ ಹುಟ್ಟಿದ ಹೆಣ್ಣು ಮಕ್ಕಳಿಗೆ ಬೇಟಿ ಬಚಾವೋ ಬೇಟಿ ಬಡಾವೋ, ಅಂದರೆ ಹೆಣ್ಣು ಮಗುವನ್ನು ರಕ್ಷಿಸಿ ಹೆಣ್ಣು ಮಗುವನ್ನು ಓದಿಸಿ, ಈ ಯೋಜನೆಯಡಿಯಲ್ಲಿ ಪ್ರತಿ ತಿಂಗಳ ಮೊದಲನೇ ಗುರುವಾರ ಹುಟ್ಟಿದ ಹೆಣ್ಣು ಮಗುವಿಗೆ 1,000 ರೂಪಾಯಿ ಪ್ರೋತ್ಸಾಹಧನವನ್ನು ಅವರ ಖಾತೆಗೆ ನೇರವಾಗಿ ಜಮೆ ಮಾಡುವಂಥದ್ದು. ಇದು ಫಸ್ಟ್ ಹೆಣ್ಣು ಮಗು, 2ನೇ ಹೆಣ್ಣು ಮಗು ಅಂತ ಆಗಬೇಕಂತಿಲ್ಲ, ಅದು ಎಷ್ಟನೇ ಹೆಣ್ಣು ಮಗು ಆಗಿರಲಿ ಅವರಿಗೆ ಈ ಒಂದು ಯೋಜನೆಯಡಿಯಲ್ಲಿ ಕೊಡುವಂತಹ ಪ್ರೋತ್ಸಾಹಧನ. ಅದು ಈ ತಿಂಗಳ ಮೊದಲನೇ ಗುರುವಾರ ಹುಟ್ಟಿದ ಈ ತಿಂಗಳ ಎಂಡಿನೊಳಗೆ ನೀವು ಅದರ ಸಂಬಂಧಿಸಿದ ದಾಖಲೆಯನ್ನು ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆಯ ಮೂಲಕ ನಮಗೆ ಅರ್ಜಿಯನ್ನು ಕೊಡಬೇಕಾಗುತ್ತೆ. ಏನೆಲ್ಲ ಆಗಬೇಕು ಅಂತ ಅವರು ಹೇಳ್ತಾರೆ. ಅದಕ್ಕೆ ನಾನು ನಿಮಗೆ ಮಾಹಿತಿ ಇರಲಿ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಇಷ್ಟು ನಮ್ಮ ಇಲಾಖೆಯ ಬಗ್ಗೆ ಮಾಹಿತಿಗಳು. ಅದೇ ರೀತಿ ಉದ್ಯೋಗಿನಿ ಯೋಜನೆ ಅಂತ ಈಗ ಮೊನ್ನೆ ತಾನೇ ಬಂತು, ಅದಕ್ಕೆ ಸಂಬಂಧಿಸಿದ ಅರ್ಜಿಗಳು ನಮ್ಮ ಕಚೇರಿಯಲ್ಲಿ ಸಿಗ್ತದೆ. ಉದ್ಯೋಗಿನಿ ಯೋಜನೆ ಅಂತೇಳಿ, ಅದು ಸ್ವಂತ ಉದ್ಯೋಗ ಮಾಡುವಂತಹ ಮಹಿಳೆಯರಿಗೆ ಸಾಲ ಸೌಲಭ್ಯ ಕೊಡುವಂಥದ್ದು. ನಮ್ಮ ಇಲಾಖೆ ಅದಕ್ಕೆ ಸಬ್ಸಿಡಿ ಕೊಡುವಂಥದ್ದು. ಸಾಲ ಕೊಡೋದು ಬ್ಯಾಂಕಿನವರು. ಬ್ಯಾಂಕಿನಲ್ಲಿ ನೀವು ಸಾಲಕ್ಕೆ ನೀವು ಮಾತಾಡಬೇಕು. ಅರ್ಜಿಯನ್ನು ನಮ್ಮ ಇಲಾಖೆಗೆ ನೀವು ಕೊಡಬೇಕು. ನಮಗೆ ಟಾರ್ಗೆಟ್ 7 ಬಂದಿದೆ. ಅದರಲ್ಲಿ ಪರಿಶಿಷ್ಟ ಪಂಗಡಕ್ಕೆ 1, ಇತರರಿಗೆ 2, ಅಲ್ಪಸಂಖ್ಯಾತ 1, ಆಮೇಲೆ ಸಂಕಷ್ಟ ಮಹಿಳೆಗೆ 1 ಅಂತೇಳಿ ಹಾಗೆ ಕ್ಯಾಟಗರಿ ವೈಸ್ ಬಂದಿದೆ. ಅದರ ಅರ್ಜಿಯನ್ನು ಕೊಡಿ ಯಾರಾದರೂ ಅರ್ಹತೆ ಇದ್ದರೆ, ಅಂದರೆ ಸ್ವಂತ ಉದ್ಯೋಗ ಮಾಡುವಂಥ ಮಹಿಳೆಯರಿಗೆ. ಇದು ಗರಿಷ್ಠ 3 ಲಕ್ಷ ಸಾಲದ ಮಿತಿ, ಕನಿಷ್ಠ 1 ಲಕ್ಷ. ಇವರಿಗೆ ಇನ್ಕಮ್ ಲಿಮಿಟ್ 1,500 ಆದಾಯಕ್ಕಿಂತ ಒಳಗಿರಬೇಕು.
ಆದಾಯ ಮಿತಿ, ಅದಕ್ಕೆ ಆದಾಯ ಪ್ರಮಾಣ ಪತ್ರ ಎಲ್ಲ ಲಗತ್ತಿಸಲಿಕ್ಕಿದೆ. ಆ ಏಜ್ ಲಿಮಿಟ್ 18ರಿಂದ 45 ವರ್ಷ. ಇವರು ಅದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಷ್ಟು ಇಲಾಖೆಯ ಬಗ್ಗೆ ಮಾಹಿತಿ. ಅವಕಾಶಕ್ಕಾಗಿ ವಂದನೆಗಳು. ಸಿದ ನುಗ್ಗೆ ಸೊಪ್ಪು ಶ್ರೀಮತಿ ಹರಿಣಿ. ಸೆಕೆಂಡ್ ಪ್ರೈಸ್ ಕೆಸು ಪತ್ರೊಡೆ ಶ್ರೀಮತಿ ಹೇಮಾವತಿ. ಥರ್ಡ್ ಪ್ರೈಸ್ ಬೀಟ್ರೂಟ್ ಮಸಾಲ ಚಪಾತಿ ಶ್ರೀಮತಿ ಪ್ರೇಮ. ಇಲ್ಲ ನಾನು ತಗೊಳ್ತೇನೆ. ಎಲ್ಲರೂ ಮಾಡಿ ತಂದಿದ್ದೀರಾ, ನನಗೆ ತುಂಬ ಖುಷಿ. ಇನ್ನೂ ಸಹ ಮಾಡುವವರಿದ್ದರು. ಆ ಕೊರೋನಾ ದಿಸೆಯಿಂದ ಸ್ವಲ್ಪ ಕಡಿಮೆ ಆಯಿತು ತರುವವರು. ಆದರೂ ಅದರಲ್ಲಿ ಸಹ ಇದು ಸ್ವಲ್ಪ ಏಕೆ ಸಮಾಧಾನಕರ ಅಂತೇಳಿ ಯಾರು ಬೇಜಾರು ಮಾಡಿಕೊಳ್ಬೇಡಿ. 5 ಜನರನ್ನು ಆಯ್ಕೆ ಮಾಡಿದ್ದೇವೆ. ಸಮಾಧಾನಕರ ಬಹುಮಾನ ಬಾಲಾಮೃತ ಲಡ್ಡು, ಪೌಷ್ಟಿಕ ಲಡ್ಡು, ಬಾಲಾಮೃತ ಪೌಷ್ಟಿಕ ಲಡ್ಡು ಶ್ರೀಮತಿ ಸೌಮ್ಯ. ಅಂಗನವಾಡಿಯ ಫುಡ್ಡಿನಿಂದ ಮಾಡಿದಂಥದ್ದು. ರಾಗಿ ಜ್ಯೂಸು ಶ್ರೀಮತಿ ಗುಲಾಬಿ. ಕೆಸು ಪತ್ರೊಡೆ ಶ್ರೀಮತಿ ನವೀನ. ಗೋಧಿ ಲಡ್ಡು ಶ್ರೀಮತಿ ಜಯಶ್ರೀ. ಡ್ರೈ ಫ್ರೂಟ್ಸ್ ಉಂಡೆ ಶ್ರೀಮತಿ ಅನಿತಾ. ಯಾರು ಬೇಜಾರು ಪಡಬೇಡಿ, ಯಾಕೆಂದರೆ ಎಲ್ಲರೂ ಮಾಡಿದ್ದು ಒಳ್ಳೆಯ ಫುಡ್ಗಳನ್ನೇ ಮಾಡಿದ್ದೀರಿ. ಆದರೂ ಅದರಲ್ಲಿ ನಾವು ಕೆಲವು ಸಮಾಧಾನಕರ ಅಂತ ಹೇಳಿ ಕೊಟ್ಟಿದ್ದೇವೆ. ಇನ್ನು ಮುಂದೆಯೂ ಇದೇ ಥರ ಪೌಷ್ಟಿಕ ಆಹಾರ ತಯಾರು ಮಾಡಿ ಎಲ್ಲರೂ ತಂದು ಅವರವರ ಒಂದು ಪ್ರತಿಭೆಯನ್ನು ಪ್ರದರ್ಶಿಸಬೇಕೆಂದು ಎಲ್ಲರ ಹತ್ರ ಕೇಳಿಕೊಳ್ತೇನೆ. ಒಂದು ಸುಲೋಚನೆ ಟೀಚರ್ ಚಲ್ಲಂಗಾಯಿ ಅವರೇ ಮಾಡಿದ್ದು. ಚಲ್ಲಂಗಾಯಿ ಮಾಡಿದ್ದಾರೆ, ನೀರಲ್ಲಿ ಹಾಕಿ, ಉಪ್ಪು ನೀರಲ್ಲಿ ಹಾಕಿ ಶ್ರೀಮತಿ ಸುಲೋಚನೆ. ಪುಷ್ಟಿ ಕೇಕ್, ನಮ್ಮ ಪೌಷ್ಟಿಕ ನಮ್ಮ ಅಂಗನವಾಡಿಯಲ್ಲಿ ಸಿಗುವಂಥ ಪುಷ್ಟಿ, ಅದರಿಂದ ಒಂದು ಕೇಕನ್ನು ರೆಡಿ ಮಾಡಿದ್ದಾರೆ ಶ್ರೀಮತಿ ಲತಾ. ಕೆಸು ಪತ್ರೊಡೆ ಶ್ರೀಮತಿ ಹೇಮಾವತಿ. ತಿಮರೆ ಚಟ್ನಿ ಶ್ರೀಮತಿ ಶೀಲಾ. ತಿಮರೆ ಚಟ್ನಿ. ಕೆಸು ಚಟ್ನಿ ಶ್ರೀಮತಿ ನವೀನ. ಬಾಲಾಮೃತ ಲಡ್ಡು ಆಯಿತು. ಚಟ್ಟಂಬಡೆ ಶ್ರೀಮತಿ ಪ್ರಮೀಳಾ ಸಿ. ಚಿಲಿಂಬಿ ಚಿಲ್ಲಿ ಚಿಲ್ಲಿ ಕಡುಬ ಚಿಲ್ಲಿಯಾಗಿ ಶ್ರೀಮತಿ ಪ್ರಮೀಳಾ ಡಿ. ರಾಗಿ ಜ್ಯೂಸು ಗುಲಾಬಿ. ಕೆಸು ಪತ್ರೊಡೆ ನವೀನ. ಬಾಳೆಹಣ್ಣು ಮತ್ತು ರಾಗಿ ಜ್ಯೂಸು ಸೌಮ್ಯ. ಬೀಟ್ರೂಟ್ ಮಸಾಲ ಚಪಾತಿ ಪ್ರೇಮ. ಮೊಳಕೆ ಬರಿಸಿದ ನುಗ್ಗೆ ಸೊಪ್ಪು ಶ್ರೀಮತಿ ಹರಿಣಿ. ಗೋಧಿ ಲಡ್ಡು ಶ್ರೀಮತಿ ಜಯಶ್ರೀ. ಹುರುಳಿ ಚಟ್ನಿ ಶ್ರೀಮತಿ ಭವಾನಿ. ಅವರು ಕಳೆದ ಸಲ ಪೂಂಬೆ ಅದರದ್ದು ಚಟ್ಟಂಬಡೆ ಮಾಡಿ ತಂದಿದ್ರು. ಆಗ ಇಲ್ಲಿ ಅದು ಪೌಷ್ಟಿಕಾಂಶ ಆಹಾರ ಅಲ್ಲ ಅಂತ ಹೇಳಿ ಒಂದು ಮಾತು ಬಂದ ಕಾರಣ ಇವತ್ತು ಅವರು ಹುರುಳಿ ಚಟ್ನಿ ಮಾಡಿಕೊಂಡು ಬಂದಿದ್ದಾರೆ. ಹೇಳಿದ್ರು, ಇಲ್ಲದ್ರೆ ನಾನು ಅದನ್ನೇ ಮಾಡ್ತಿದ್ದೆ. ಅವರು ನಿನ್ನೆ ನನ್ನ ಹತ್ರ ಹೇಳಿ ಹೋದ್ರೆ ಹೀಗೆ ಯಾಕೆಂದ್ರೆ ಅವರಿಗೆ ನಾನು ತುಂಬ ಒಂದು ಆಭಾರಿಯಾಗಿರ್ತೇನೆ. ಯಾವುದೇ ಒಂದು ಕಾರ್ಯಕ್ರಮ ಇದ್ದಾಗ ಸಹ ಅವರ ಸಾಮರ್ಥ್ಯ ಅಂದರೆ ಅವರಿಗೆ ಕೂಡದಿದ್ರು ಸಹ ಅವರು ತಂದು ಅದನ್ನು ಮಾಡಿ ತೋರಿಸ್ತಾರೆ. ಅದಕ್ಕೆ ಅವರು ಡ್ರೈ ಫ್ರೂಟ್ಸ್ ಉಂಡೆ ಶ್ರೀಮತಿ ಅನಿತಾ. ಎಲ್ಲ ಮಾಡಿದ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ತುಂಬ ಸುಂದರವಾಗಿ ಆಹಾರದ ಬಗ್ಗೆ ಆಗಿರಲಿ, ಆರೋಗ್ಯದ ಬಗ್ಗೆ ಆಗಿರಲಿ ತುಂಬ ಸುಂದರವಾಗಿ ಹೇಳಿದ್ದಾರೆ. ಅದನ್ನೇ ಮತ್ತೆ ಮತ್ತೆ ಹೇಳುವಂಥದ್ದೇನಿಲ್ಲ, ಎಲ್ಲರೂ ತಿಳಿದುಕೊಂಡಿರ್ತೀರಿ ಅಂತ ಭಾವನೆ. ಹಾಗೂ ಇವತ್ತಿನ ನಮ್ಮ ಕೇಂದ್ರ ಬಿಂದು ಆಗಿರುವಂಥ ಕಲ್ಪನಾ ಮೇಡಮ್ ಅವರು ಮತ್ತು ಗಾಂಧಿ ಜಯಂತಿ ಹಬ್ಬ ಹಾಗೂ ಇಲ್ಲಿ ನಮ್ಮ ತಾಯಂದಿರು ಮಾಡಿರುವಂಥ ಪೌಷ್ಟಿಕ ಆಹಾರ ಅದರ ಎಲ್ಲ ಶುಭಾಶಯಗಳನ್ನು ಕೋರುತ್ತಾ ಈ ಅವಕಾಶಕ್ಕಾಗಿ ನನ್ನನ್ನು ಕರೆದಿದ್ದಾರೆ.
ನಾನು ಅವರಿಗೆ ಯಾವಾಗಲೂ ಅಭಾರಿಯಾಗಿರ್ತೇನೆ, ನಮ್ಮ ಇವರು ತುಳಸಿ ಟೀಚರ್ ಅವರಿಗೆ. ಹಾಗೆ ಇಲ್ಲಿರುವ ಎಲ್ಲ ನನ್ನ ಆತ್ಮೀಯರು ಒಳ್ಳೆ ರೀತಿಯ ಸಹಕಾರ ಕೊಡ್ತಿದ್ದೀರಾ. ಹಾಗೆ ಇನ್ನು ಮುಂದೆಯೂ ನಿಮ್ಮ ಸಹಕಾರ ಈ ಅಂಗನವಾಡಿ ಕೇಂದ್ರಕ್ಕೆ ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನೆರಡು ಮಾತುಗಳನ್ನು ವಹಿಸಿದ ನಮ್ಮ ಬಾಲವಿಕಾಸ ಸಮಿತಿಯ ಅಧ್ಯಕ್ಷೆಯಾದ ಶ್ರೀಮತಿ ಪ್ರಫುಲ್ಲ ಇವರು ಯಾಕೆಂದರೆ ಇವರು ಪ್ರತಿಯೊಂದು ನಮ್ಮ ಕಾರ್ಯಕ್ರಮದಲ್ಲಿ ಸಹ ಮುಂದೆ ನಿಂತು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಸಹ ನನಗೆ ಒಂದು ಬೆನ್ನೆಲುಬಾಗಿ ಇರುವವರು ಶ್ರೀಮತಿ ಪ್ರಫುಲ್ಲ ಇವರಿಗೆ ನಾನು ನಮ್ಮ ಅಂಗನವಾಡಿ ಕೇಂದ್ರದ ಪರವಾಗಿ, ಇಲಾಖೆಯ ಪರವಾಗಿ ಹಾಗೂ ಸ್ತ್ರೀಶಕ್ತಿ ಗುಂಪುಗಳ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೊಬ್ಬರು ಶ್ರೀಮಾನ್ ಹರಿಶ್ಚಂದ್ರ ಅಡ್ಕ ಇವರು ಕೂಡ ಹಾಗೆ ನಮ್ಮ ಇಲ್ಲಿಯ ಒಂದು ಪಂಚಾಯತ್ ಸದಸ್ಯರಾಗಿ ನಮ್ಮ ಮೊದಲು ಬಾಲವಿಕಾಸ ಸಮಿತಿಯ ಅಧ್ಯಕ್ಷರಾಗಿದ್ದರು. ಈಗ ಮಾಜಿ ಅಧ್ಯಕ್ಷರಾದರೂ ಸಹ ನಮ್ಮ ಒಂದು ಕಮಿಟಿಯಲ್ಲಿ ಸದಸ್ಯರಾಗಿ ಈಗ ಸಹ ಇದ್ದಾರೆ. ನಾವು ಯಾವುದೇ ಒಂದು ಪ್ರೋಗ್ರಾಮ್ ಮಾಡುವಾಗ ಸಹ ನಾನಿದ್ದೇನೆ, ನೀವು ಮುಂದುವರಿಸಿ ಅಂತೇಳಿ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂಥ ವ್ಯಕ್ತಿ ಅಂತ ಹೇಳಿದರೆ ನಮ್ಮ ಹರಿಶ್ಚಂದ್ರ ಅಡ್ಕ ಇವರಿಗೂ ನಾನು ನಮ್ಮ ಸ್ತ್ರೀಶಕ್ತಿ ಗುಂಪುಗಳ ಪರವಾಗಿ, ನಮ್ಮ ಇಲಾಖೆಯ ಪರವಾಗಿ ಅವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಶ್ರೀಮತಿ ರೇಖಾ ನಮ್ಮದು ಯಾವುದೇ ಕಾರ್ಯಕ್ರಮ ಇರಲಿ, ಅವರು ನಮ್ಮ ಮಕ್ಕಳ ದಿನಾಚರಣೆ ಆಗಿರಲಿ, ಗಾಂಧಿ ICDS ದಿನಾಚರಣೆ ಆಗಲಿ, ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಸಹ ಮೊದಲು ಕೇಕ್, ಆಮೇಲೆ ಯಾವುದು ಬೇಕು ಟೀಚರ್ ನಾನು ಮಾಡ್ತೇನೆ, ಏನಾದರೂ ಅವಶ್ಯಕತೆ ಇದ್ದರೆ ಹೇಳಿ ನಾನು ಅದರ ವ್ಯವಸ್ಥೆ ಮಾಡ್ತೇನೆ ಅಂತೇಳಿ ಹೇಳ್ತಾರೆ. ಯಾಕೆಂದರೆ ನಾನು ಈ ಒಂದು ಮಾತನ್ನು ಅವರಿಗೆ ಮತ್ತೆ ಸಹ ಹೇಳ್ತಾ ಇದ್ದೇನೆ. ಬೇರೆ ಎಲ್ಲಿ ಯಾವ ಟೀಚರ್ ಹತ್ರ ಮಾತಾಡುವಾಗ ಟೀಚರ್ನವ್ರು ಹೇಳೋದು ಏರಿಯಾ ನಟ್ಟುನು ಅದೆಲ್ಲ ಆಗುವಂಥ ಕಾರ್ಯಕ್ರಮ ಅಲ್ಲ ಅಂತೇಳಿ. ಆದರೂ ನನಗೆ ಇಲ್ಲಿಯ ಒಂದು ಸದಸ್ಯರುಗಳ ಒಂದು ಉತ್ಸಾಹಕತೆ ನನಗೆ ತುಂಬ ಖುಷಿ ತರ್ತದೆ. ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಿದ್ರೆ ಅವರು ಕೊಡುವಂಥ ಒಂದು ಪ್ರೋತ್ಸಾಹ ನನ್ನನ್ನು ಉರಿದಿಂಬಿಸ್ತದೆ. ಇವತ್ತು ಈ ಕಾರ್ಯಕ್ರಮ ಮಾಡಲಿಕ್ಕೆ ಸಹ ಅವರೆಲ್ಲರ ಸಹಕಾರದಿಂದಲೇ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಆಯಿತು ಅಂತ. ನಮ್ಮ ಮಕ್ಕಳ ದಿನಾಚರಣೆಗೆ ಸಹ ಅವರೇ ಕೇಕ್ ತರೋದು. ಇವತ್ತು ICDS ದಿನಾಚರಣೆ ಮಾಡಲಿಕ್ಕೆ ಸಹ ಯಾವಾಗ ನಮ್ಮ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆವೋ ICDS ದಿನಾಚರಣೆ, ಅವತ್ತಿನಿಂದ ಇವತ್ತಿನ ತನಕ ಅವರೇ ನಮ್ಮ ಒಂದು ಕೇಕಿನ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಅವರಿಗೆ ಅವರು ಇಲ್ಲಿ ಅವರ ಅಂಗನವಾಡಿಗೆ ಮಕ್ಕಳು ಬರದಿದ್ದರೂ ಸಹ ನಮ್ಮಲ್ಲಿ ಸೋಲಿಸುವಂಥ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಅವರಿಗೆ ಮೆಚ್ಚುಗೆಯನ್ನು ಸೂಚಿಸಿ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಇಲಾಖೆಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಅವರು ಸಹ ಹಾಗೆ ನಮ್ಮ ಒಂದು ಕಾರ್ಯಕ್ರಮ ಇವತ್ತು ಸಣ್ಣ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ ಸರ್, ನೀವು ಬನ್ನಿ ಅಂತ ಹೇಳುವಾಗ ನಮ್ಮ ಮೇಲೆ ಎಲ್ಲರ ಮೇಲೆ ಪ್ರೀತಿ ಇಟ್ಟು ತುಂಬ ಮುತುವರ್ಜಿಯಿಂದ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬೇಗನೆ ಬಂದು ನಮಗೆ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಅವರಿಗೆ ನಾನು ನಮ್ಮ ಎಲ್ಲ ಸ್ತ್ರೀಶಕ್ತಿ ಗುಂಪುಗಳ ಪರವಾಗಿ, ಅಂಗನವಾಡಿಯ ಪರವಾಗಿ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸೇವಾ ಟ್ರಸ್ಟಿನ ಅಧ್ಯಕ್ಷರ ಕಾರ್ಯದರ್ಶಿಯಾದ ನಾರಾಯಣ ಕುಂಪಲ ಇವರು ಸಹ ಹಾಗೆ. ಇವರು ಒಂದು ಅಂದರೆ ನಾವು ನಿಜವಾಗಿ ಅವರನ್ನು ಇದು ಮಾಡಲಿಲ್ಲ, ಆದರೂ ಆಕಸ್ಮಿಕವಾಗಿ ಬಂದು ನಮಗೆ ಒಂದು ಒಳ್ಳೆಯ ಮಾಹಿತಿಯನ್ನು ನೀಡಿದಂಥ ಒಂದು ವ್ಯಕ್ತಿ ಅಂತ ಹೇಳಿದರೆ, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸಹ ಅವರು ಉತ್ಸಾಹ ನಮಗೆ ಯಾವುದನ್ನು ಸಹ ಉರಿದಿಂಬಿಸ್ತಾ ಇರ್ತಾರೆ. ಅಂಥ ಒಂದು ವ್ಯಕ್ತಿ ನಾರಾಯಣ ಕುಂಪಲ ಅವರು ಇವತ್ತು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸ್ತ್ರೀಶಕ್ತಿ ಗುಂಪುಗಳ ಪರವಾಗಿ, ಅಂಗನವಾಡಿ ಕೇಂದ್ರದ ಪರವಾಗಿ, ಇಲಾಖೆಯ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಪುಂಡರೀಕಾಕ್ಷ ಇವರು ಯೋಗ ಮಾಸ್ಟರ್ ಆಗಿ ಇಲ್ಲಿ ಕೆಲಸ ಯೋಗವನ್ನು ಕಲಿಸ್ತಾ ಇದ್ದಾರಂತೆ. ಆದರೂ ನಾನು ಅವರನ್ನು ನೋಡಲಿಲ್ಲ. ಆದರೂ ಅಕಸ್ಮಾತ್ತಾಗಿ ಇವತ್ತು ಬೆಳಿಗ್ಗೆ ಕರ್ಣನ್ನು ಹೇಳಿದರು, ನಾವು ಗಿಡ ನೆಡುವ ಕಾರ್ಯಕ್ರಮ ಉಂಟು, ಒಂದು ಗಿಡ ತನ್ನಿ ಅಂತ ಹೇಳುವಾಗ ಪುಂಡರೀಕಾಕ್ಷ ಅವರು ಬರ್ತಾರೆ, ಅವರ ಸನ್ಮುಖದಲ್ಲಿ ನೀವೊಂದು ಗಿಡವನ್ನು ನೆಡಿ ಅಂತ ಹೇಳಿದರು. ಇವತ್ತು ಆಕಸ್ಮಿಕವಾಗಿ ಅವರು ಸಹ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಮಾಹಿತಿ, ಒಳ್ಳೆಯ ಒಂದು ಮಾಹಿತಿಯನ್ನು ನಮ್ಮ ಮಹಿಳೆಯರಿಗೆ ನೀಡಿದ್ದಾರೆ. ಅವರಿಗೆ ನಮ್ಮ ಇಲಾಖೆಯ ಪರವಾಗಿ ಹಾಗೂ ನಮ್ಮ ಅಂಗನವಾಡಿ ಕೇಂದ್ರದ ಪರವಾಗಿ, ನಮ್ಮ ಸ್ತ್ರೀಶಕ್ತಿ ಗುಂಪುಗಳ ಪರವಾಗಿ ಅವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಬ್ಲಾಕ್ ಸೊಸೈಟಿಯ ಅಧ್ಯಕ್ಷೆ ಅವರು ಸಹ ಹಾಗೆ. ನಾನು ಮೊನ್ನೆ ಹೇಳಿದೆ, ನಾವು ಹೀಗೆ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಉಂಟು, ನಮ್ಮ ಕಾರ್ಯಕ್ರಮದಲ್ಲಿ ನಮಗೆ ಬಾಯಾರಿಕೆ ವ್ಯವಸ್ಥೆಯನ್ನು ಮಾಡಬೇಕು ಅರಿಣಕ್ಕ ನೀವು ಅಂತ ಹೇಳುವಾಗ ನಗುತ್ತಾ ಆಯಿತು ಆಯ್ತುದಾದರುಂಡು ಅಂತೇಳಿ, ಅಂದರೆ ಅಷ್ಟೊಂದು ಇಂಟ್ರೆಸ್ಟ್. ಯಾವುದೇ ಒಂದು ಮಾತನ್ನು ಅವರು ತುಂಬ ನಮಗೆ ಒಂದು ಫ್ರೆಂಡ್ಲಿಯಾಗಿ ತಗೊಂಡು ನಮ್ಮ
ನಮಗೆ ಒಂದು ಎಲ್ಲ ವಿಷಯದಲ್ಲಿ ಸಹಕಾರವನ್ನು ನೀಡುತ್ತಾ ಬರುವ ನಮ್ಮ ಎರಡು ಸಹ ಇದು ಬ್ಲಾಕ್ ಸೊಸೈಟಿಯ ಅಧ್ಯಕ್ಷರು ನಮ್ಮ ಒಂದು ಸ್ತ್ರೀಶಕ್ತಿ ಗುಂಪಿನಿಂದಲೇ ಆಗಿದ್ದಾರೆ. ಹೀಗೆ ಉಪಾಧ್ಯಕ್ಷರು ಸಹ ನಮ್ಮ ಒಂದು ಸ್ತ್ರೀಶಕ್ತಿ ಗುಂಪಿನವರೇ ಆಗಿರ್ತಾರೆ. ಇವತ್ತು ಉಪಾಧ್ಯಕ್ಷರು ಬರಲಿಲ್ಲ, ಯಾಕೆಂದರೆ ಅವರ ಅಪ್ಪ ತೀರಿ ಹೋದ ಕಾರಣ ಅವರು ಇವತ್ತು ಕಾರ್ಯಕ್ರಮಕ್ಕೆ ಮಿಸ್ ಆಗಿಕೊಂಡ್ರು. ಅವರು ಇಲ್ಲದಿದ್ದರು, ಯಾಕೆಂದರೆ ಅವರು ಸಹ ನಮಗೆ ಒಳ್ಳೆಯ ಒಂದು ಪ್ರೋತ್ಸಾಹವನ್ನು ನೀಡುವಂಥ ಶ್ರೀಮತಿ ಜ್ಯೋತಿ ಇರುವಂಥ ವ್ಯಕ್ತಿ ಅಂತ ಹೇಳ್ಬೋದು. ಒಳ್ಳೆಯ ಒಂದು ಪ್ರತಿಯೊಂದು ವಿಷಯದಲ್ಲಿ ಸಹ ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂಥ ವ್ಯಕ್ತಿ ಶ್ರೀಮತಿ ಶಂಕರಿ ಮೇಡಮ್ ಅವರಿಗೆ ನಾನು ಧನ್ಯವಾದವನ್ನು ನಮ್ಮ ಸ್ತ್ರೀಶಕ್ತಿ ಗುಂಪುಗಳ ಪರವಾಗಿ ಅಂಗನವಾಡಿ ಕೇಂದ್ರದ ಪರವಾಗಿ ಅರ್ಪಿಸ್ತಾ ಇದ್ದೇನೆ. ಹಾಗೆ ಜೀವನ್ ಕೊಲ್ಯ ನಮ್ಮ ಕಾರ್ಯಕ್ರಮವನ್ನು ಇವತ್ತು ನಿರೂಪಣೆ ಮಾಡಿ ನಮಗೆ ಒಂದು ನಮ್ಮ ಎಲ್ಲ ಸ್ತ್ರೀಶಕ್ತಿಯ ಸದಸ್ಯರಿಗೆ, ನಮ್ಮ ಇಲಾಖೆಯವರಿಗೆ ಎಲ್ಲರಿಗೂ, ಅವರ ಪರಿಚಯ ಇಲ್ಲದವರು ಯಾರೂ ಇಲ್ಲ. ಜೀವನ್ ಕೊಲ್ಯ ಅಂತ ಹೇಳಿದರೆ ಎಲ್ಲರಿಗೂ ಪರಿಚಿತರು. ಇವತ್ತು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಅಣ್ಣನ ತಮ್ಮನ ಆಗಿ ಇದ್ದುಕೊಂಡು ನಮಗೆ ಒಳ್ಳೆಯ ಒಂದು ನಿರೂಪಣೆಯನ್ನು ಮಾಡಿ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ಕೊಟ್ಟಿರುತ್ತಾರೆ. ಅವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಹೊಸಕೂರಲ್ನವರು ಬಂದಿರುತ್ತಾರೆ, ಅವರಿಗೂ ನಾನು ಇಲಾಖೆಯ ಪರವಾಗಿ, ಅಂಗನವಾಡಿ ಕೇಂದ್ರದ ಪರವಾಗಿ, ಸ್ತ್ರೀಶಕ್ತಿ ಗುಂಪುಗಳ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಎಲ್ಲ ಮಕ್ಕಳ ಅಮ್ಮಂದಿರಿಗೂ, ಸ್ತ್ರೀಶಕ್ತಿ ಗುಂಪಿನವರಿಗೂ ಹಾಗೂ ಇಲ್ಲಿ ಸೇರಿದಂಥ ಎಲ್ಲರಿಗೂ ನಾನು ನಮ್ಮ ಇಲಾಖೆಯ ಪರವಾಗಿ, ಸ್ತ್ರೀಶಕ್ತಿ ಗುಂಪುಗಳ ಪರವಾಗಿ, ಅಂಗನವಾಡಿ ಕೇಂದ್ರದ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಸಹಾಯಕಿಗೆ ಹೇಳಬೇಕು. ಹಾಗೆ ನಮ್ಮೊಟ್ಟಿಗೆ ಆಶಾ ಕಾರ್ಯಕರ್ತೆಯವರು ಇರ್ತಾರೆ, ಹಾಗೂ ಅಂಗನವಾಡಿ ಸಹಾಯಕಿಯವರು ಇರ್ತಾರೆ. ಅವರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇವತ್ತು ಹಾಗೆ ಎಲ್ಲರೂ ಒಂದು ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ